ಅಧ್ಯಾಯ 10 ವಿಭೂತಿ ಯೋಗ, ಶ್ರೀ ಭಗವಂತನ ಐಶ್ವರ್ಯ. ದೇವೋತ್ತಮ ಪರಮಪುರುಷನು ಹೀಗೆ ಎಂದು ಹೇಳಿದನು. ಮಹಾಭಾವವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿದ ಜ್ಞಾನಕ್ಕಿಂತ ಇನ್ನೂ ಉತ್ತಮ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಅಂದ್ರೆ ಈ 3 ಅಧ್ಯಾಯದಲ್ಲಿ 7, 8, 9 ಕೃಷ್ಣ ತುಂಬಾ ಹೇಳಿದ ಭಕ್ತಿ ಬಗ್ಗೆ. ಆಗ ಈಗ ಅರ್ಜುನಿಗೆ ಹೇಳ್ತಿದ್ದಾನೆ, ನಾನು ಇನ್ನೂ ಜಾಸ್ತಿ ನಿಮ್ಗೆ ಹೇಳ್ತೇನೆ. ನೋಡಿ ಹೇಗೆ ಅಂದ್ರೆ, ಈಗ ನಾವು ಶಾಲೆಯಲ್ಲಿ ಕಲಿಯುವಾಗ ನಾವು ಒಳ್ಳೆ ರೆಸ್ಪಾನ್ಸ್ ಮಾಡಿದೆ ಟೀಚರ್ಗೆ ತುಂಬಾ ಖುಷಿ ಆಗ್ತದೆ. ಟೀಚರ್ ಹೇಳ್ತಾರೆ, ನಿನ್ಗೆ ಬೇಕಿದ್ರೆ ನಾನು ಸ್ಪೆಷಲ್ ಕ್ಲಾಸ್ ಕೊಡ್ತೇನೆ ಅಂತ. ಅಂದ್ರೆ ಟೀಚರ್ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಅದು ನಾವೆಂತ ಅಂದ್ರೆ ನಮ್ಗೆ ಕ್ಲಾಸಲ್ಲಿ ಕೇಳಲಿಕ್ಕೆ ಮನಸ್ಸಿಲ್ಲ, ಮತ್ತೆ ಟೀಚರ್ ಅದಕ್ಕೆ ಟೀಚರ್ ಅವರ ಟೈಮ್ ಅನ್ನು ಸ್ಯಾಕ್ರಿಫೈಸ್ ಮಾಡುವುದಿಲ್ಲ. ಅದೇ ರೀತಿ ಇಲ್ಲಿ ಕೂಡ ಅರ್ಜುನ ಒಂದು ಸರಿಯಾದ ಸ್ಟೂಡೆಂಟ್, ಶಿಷ್ಯ. ಅರ್ಜುನಿಗೋಸ್ಕರ ಕೃಷ್ಣ ಇನ್ನಷ್ಟು ಹೇಳಲಿಕ್ಕೆ ಇಚ್ಛೆ ಪಡಿತಾನೆ. ಅಂದ್ರೆ ಅವನಿಗೆ ಗೊತ್ತುಂಟು ಅರ್ಜುನಂದು ಅಂತ ಹೇಳುದು ಕೇಳುವ ಇದು ಎಂತ ಹೇಳುದು, ಕೇಳಲಿಕ್ಕೆ ಇಚ್ಛೆ ಉಂಟು ಅವನಿಗೆ. ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ಕರ್ಮ ಪ್ರವರ್ತನ, ಸಂಗತಿ ಆಗ ಸತ್ವವೃತ್ತಿ, ಷಡ್ಭಿರ್ ಭಕ್ತಿ ಪ್ರಸಿದ್ಧಿ. ಅವನಿಗೆ ಉತ್ಸಾಹ ಉಂಟು. ಹಾಗಾಗಿ ಇದು ಬೇಕಂತೆ ನಮ್ಮ ಹತ್ರ ಕ್ವಾಲಿಟಿ. ನಮ್ಗೆ ಕೃಷ್ಣನ ಬಗ್ಗೆ ಕೇಳುವಂತಹ ಉತ್ಸಾಹ ಬೇಕು. ಹಾಗಾಗಿ ಇನ್ನು ನಿಂಗೆ ಜಾಸ್ತಿ ಹೇಳ್ತೇನೆ ಅಂತ ಹೇಳ್ತಾನೆ. ಮತ್ತೆ ಈಗ ಇಲ್ಲಿ ನೋಡಿ, ಇಲ್ಲಿ ನೀವು ಕಾಣ್ಬೋದು, ಇದು ಅರ್ಜುನ, ಇದು ದುರ್ಯೋಧನ, ಇದು ಕೃಷ್ಣ. ನೋಡಿ ಅರ್ಜುನ ಹೇಗೆ ಕೂತಿದ್ದಾನೆ, ದುರ್ಯೋಧನ ಹೇಗೆ ಕೂತಿದ್ದಾನೆ. ಒಂದು ಸೇವಕ ಹೇಗಿರಬೇಕು ಆ ರೀತಿ ಇದ್ದಾನೆ. ಇದರಲ್ಲೇ ನಮ್ಗೆ ಗೊತ್ತಾಗ್ತದೆ ದುರ್ಯೋಧನ ಕ್ಯಾರೆಕ್ಟರ್ ಎಂತ, ಅರ್ಜುನನ ಕ್ಯಾರೆಕ್ಟರ್ ಎಂತ ಅಂತ. ಹಾಗಾಗಿ ಎಂತ ಹೇಳೋದು, ನಾವೆಲ್ಲರೂ ಸೇವಕರು ಕೃಷ್ಣನ. ಹಾಗಾಗಿ ಆ ನಿಜ ಸೇವಕರು ಹೇಗೆ ಕೂತ್ಕೊಳ್ತಾನೆ ಹಾಗೆ ಕೂತ್ಕೊಂಡಿದ್ದಾನೆ. ನಮೇ ವಿದು ಸುರಾಗಣ ಪ್ರಭಾವಂ ನಾಮಾರ್ಷಯ ಹಂ ಆದಿರಿ ದೇವಾನಾಂ ಮಹರ್ಷಿನಾಂ ಜ ಸರ್ವಶಃ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು. ಏಕೆಂದ್ರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳು ಮತ್ತು ಮಹರ್ಷಿಗಳ ಮೂಲನು. ನೋಡಿ, ಆ ದೇವತೆ ಮತ್ತೆ ಮಹರ್ಷಿಗಳು ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾವು ದೇವತೆಗಳನ್ನು ಮಹರ್ಷಿಗಳಿದ್ರು ನಾವು ಏನು ಅಲ್ಲ. ಹಾಗಾಗಿ ಅವರಿಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಾವು ಎಂತ ಅರ್ಥ ಮಾಡುದು. ಆದ್ರೆ ಇದು ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಹೇಗೆ? ಆ ಭಕ್ತಿ ಸೇವೆಯಲ್ಲಿ ನಾವು ಶುದ್ಧ ಭಕ್ತರಾದ್ರೆ ಮತ್ತೆ ನಮ್ಗೆ ಅರ್ಥ ಮಾಡ್ಬೋದು. ಇಲ್ಲದ್ರೆ ಅದು ಕೂಡ ಪೂರ್ಣವಲ್ಲ. ಕೃಷ್ಣ ನಮ್ಗೆ ಎಷ್ಟು ತೋರಿಸಿಕೊಡ್ತಾನೆ ಅಷ್ಟು ನಮ್ಗೆ ಅರ್ಥ ಆಗ್ತದೆ. ಇಲ್ಲಿ ಆ ಕೃಷ್ಣ ದೇವಕಿ ಗರ್ಭದಲ್ಲಿರುವಾಗ ಇವರೆಲ್ಲ ಬರುವಂಥದ್ದು. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಂಪ್ರಭು ಎಂದು ಅರಿಯುತ್ತಾನೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಿಗೆ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ನೋಡಿ, ಕೃಷ್ಣನ 4ನೇ ಅಧ್ಯಾಯದಲ್ಲಿ ಜನ್ಮ ಕರ್ಮ ಚಮೇ ದಿವ್ಯಂ ಯೋ ವೇತಿ ತತ್ವದ. ಅಂದ್ರೆ ಕೃಷ್ಣನ ಜನ್ಮ ಮತ್ತು ಕರ್ಮವನ್ನು ಅರ್ಥ ಮಾಡುವುದು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಕೃಷ್ಣನ ಅನುಗ್ರಹ ಬೇಕು. ಕೃಷ್ಣ ಅನುಗ್ರಹ ಇಲ್ಲದೆ ನಮಗೆ ಅರ್ಥ ಮಾಡ್ಲಿಕ್ಕೆ ಹೋಗುದು. ಎಷ್ಟೇ ನಮ್ದು ಆಚಾರ್ಯ ಹೇಳ್ತಾರೆ, ಎಷ್ಟೇ ನಮಗೆ ಈ ಭೌತಿಕ ಕ್ವಾಲಿಫಿಕೇಶನ್ ಇರಲಿ, ನಾವು ದೊಡ್ಡ ಕಲ್ತಿದ್ದೆವು, ಆದರೆ ಆ ಕಲಿಕೆ ಏನು ಪ್ರಯೋಜನ ಇಲ್ಲ. ಭಕ್ತಿ ಸೇವೆಯಿಂದ ಮಾತ್ರ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಆಗುದು. ಅದು ಹೇಗೆ? ಕೃಷ್ಣ ಹೇಗಿದ್ದಾನೆ ಹಾಗೆ ಯಥಾರ್ಥವಾಗಿ. ಯಾರು ನನಗೆ ಜನ್ಮವಿಲ್ಲದವನು, ಕೃಷ್ಣನಿಗೆ ಜನ್ಮವಿಲ್ಲ. ಕೃಷ್ಣ ನಮ್ಮಾಗೆ ಎಂತ ಹೇಳುದು, ಈಗ ಹೆಚ್ಚಿನವರು ಹೇಳ್ತಾರೆ ಕೃಷ್ಣ ಕೂಡ ಹುಟ್ಟಿದ ಮಗುವಾಗಿ ಹುಟ್ಟಿದ. ಕೃಷ್ಣ ನಮ್ಮಾಗೆ ಹುಟ್ಟಿದಲ್ಲ. ಇದು ನಾವು ತಿಳಿಬೇಕು. ಕೃಷ್ಣ ಈ 10ನೇ ಸ್ಕಂದದಲ್ಲಿ ಉಂಟು ಭಾಗವತಮಲ್ಲಿ, ಕೃಷ್ಣ ವಸುದೇವನ ಹೃದಯದಿಂದ ದೇವಕಿಗೆ ಹೃದಯಕ್ಕೆ ಬಂದು ಮತ್ತೆ ಅಲ್ಲಿಂದ ಗರ್ಭಕ್ಕೆ ಬಂದು ಮತ್ತೆ ಹುಟ್ಟುವಾಗ ಚತುರ್ಭುಜ ಫಾರ್ಮ್ ಅಲ್ಲಿ ಹುಟ್ಟುದು. ಶಂಖ, ಚಕ್ರ, ಗದಾ, ಪದ್ಮ ಇಬ್ಬರಿಗೂ ಕೂಡ
ದೇವಕಿ ಮತ್ತೆ ವಸುದೇವ ಹೇಳ್ತಾರೆ, ಕೃಷ್ಣ ಈ ರೀತಿ ಬಂದ್ರೆ ಜನರೆಲ್ಲ ಹೆದರಿ ಹೋಗ್ತಾರೆ, ನೀನು ಮಗುವಾಗಿ ಹುಟ್ಟು ಅಂತ, ಮತ್ತೆ ಮಗುವಾಗು. ಹಾಗಾಗಿ ನಮ್ಮ ಥರ ಹುಟ್ಟುವುದಲ್ಲ, ಇದು ನಾವು ತಿಳಿಬೇಕು. ನಾವು ತಾಯಿಯ ಗರ್ಭದಲ್ಲಿ 9 ತಿಂಗಳು ಇದ್ದು ಹಾಗೆಲ್ಲ ಬರ್ತೇವಲ್ಲ, ಆ ರೀತಿ ಅಲ್ಲ, ಇದನ್ನು ನಾವು ತಿಳಿಬೇಕು. ಯಾಕಂದ್ರೆ ಅವ ದೇವೋತ್ತಮ ಪುರುಷ, ಯಾರು ನನ್ನ ಜನ್ಮವಿಲ್ಲದವನು, ಅನಾದಿ ಈಶ್ವರ ಪರಮಕೃಷ್ಣ ಸಚಿದಾನಂದ ವಿಗ್ರಹ, ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಬ್ರಹ್ಮ ಸಮಯದಲ್ಲಿ ಉಂಟು, ಬ್ರಹ್ಮ ಬಡಿದಾನೆ, ಅನಾದಿರಾದಿರ್, ಅವ ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೋ ಅವನು ಮಾತ್ರ ಮನುಷ್ಯರು ಭ್ರಾಂತಿ ಇಲ್ಲದವನಿಗೆ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಸಪ್ತ ಋಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದವರು, ನನ್ನ ಮನಸ್ಸಿನಿಂದ ಹುಟ್ಟಿದವರು, ವಿವಿಧ ಲೋಕಗಳಿರುವ ಜೀವಿಗಳವರ ಸಂತಾನದವರೇ. ಈ ಎಲ್ಲ ಸಪ್ತ ಋಷಿಗಳು ಫಸ್ಟಿಗೆ ಬ್ರಹ್ಮನಿಂದ ಬರುವಂತಹವರು ಈ ಅಂತ ಹೇಳುದು 4 ಮಹರ್ಷಿಗಳು. ಹೌದು, ಸನಕ, ಸನಾತನ, ಸನಂದನ, ಸನತ್ ಕುಮಾರ್ ಮತ್ತೆ ಸಪ್ತ ಋಷಿಗಳು, ಇವರೆಲ್ಲ ಕೃಷ್ಣನಿಂದ ಬಂದವರು. ಫಸ್ಟಿಗೆ ಕೃಷ್ಣನಿಂದ ಬ್ರಹ್ಮನಿಂದ ಇವರೆಲ್ಲ ಬರುವವರು, ಮತ್ತೆ ಉಳಿದ ಇವರೆಲ್ಲ ಇವರ ಸಂತಾನದವರು, ವಿವಿಧ ಲೋಕಗಳ ಜೀವಿಗಳು ಅವರ ಸಂತಾನದವರೇ. ಏತಂ ವಿಭೂತಿ ಯೋಗಂ ಚ ಮಾಂ ಯೋ ವೇತಿ ತತ್ವತಃ ಸೋ ಅವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ನೋಡಿ, ವಾಪಸ್ ಬಂತು ಯಥಾರ್ಥ. ಯಥಾರ್ಥ ಅಂದ್ರೆ ಹೇಗುಂಟು ಹಾಗೆ, ನಮ್ಮ ಹೂವಾಬುವ ಬೇಡ, ನನ್ನ ಪ್ರಕಾರ ಹೀಗೆ, ನಾನು ಹೀಗೆ ಹೇಳ್ತೇನೆ, ನನ್ನ ಪ್ರಕಾರ ಅವರು ಹೀಗೆ ಹೇಳಿದ್ದಾರೆ, ಅದು ಎಲ್ಲ ನಾವು ಬದಿಗಿಡಬೇಕು. ಈ ಹೂವಾಬುವವನ್ನು ನಾವು ನಮ್ಮ ತಲೆಯಲ್ಲಿ ಇರಬಾರ್ದು, ಅದನ್ನು ಬದಿಗಿಡಬೇಕು. ಬದಿಗಿಟ್ಟು ಯಥಾರ್ಥವಾಗಿ ಕೃಷ್ಣ ಹೇಗೆ ಹಾಗೆ ಯಥಾರ್ಥ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ನೋಡಿ, ಯಾರು ಯಥಾರ್ಥವಾಗಿ ತಿಳಿದಾನೆ ಅವ ಪರಿಶುದ್ಧವಾದ ಭಕ್ತಿ ಸೇವೆ. ಈಗ ನಾವು ಕೂಡ ಹೇಳ್ಬೋದು, ಕೆಲವರು ಹೇಳ್ತಾರೆ ನಾನು ಕೂಡ ಭಕ್ತಿ ಮಾಡ್ತೇನೆ, ನೀವು ಮಾತ್ರ ಅಲ್ಲ ನಾನು ಕೂಡ ಭಕ್ತಿ ಮಾಡ್ತೇನೆ, ಆದ್ರೆ ಅದು ಪರಿಶುದ್ಧವಾದ ಭಕ್ತಿ ಸೇವೆ ಅಲ್ಲ. ಅನ್ಯಾಭಿಲಾಷ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ, ಅಂದ್ರೆ ಅನ್ಯಾಭಿಲಾಷೆ ಇರಬಾರ್ದಂತೆ, ಕೇವಲ ಕೃಷ್ಣ, ಕೇವಲ ಕೃಷ್ಣ, ಆ ಲೆವೆಲ್ಗೆ ನಾವು ಬರಲಿಲ್ಲ ಪರಿಶುದ್ಧವಾದ ಭಕ್ತಿ ಸೇವೆ. ಹಾಗಾಗಿ ಯಥಾರ್ಥವಾಗಿ ಯಾರು ತಿಳಿತಾನೆ ಅವ ಪರಿಶುದ್ಧವಾದ ಭಕ್ತಿ ಸೇವೆಗೆ ಬರ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ನೋಡಿ, ಕೃಷ್ಣ ಅಲ್ಲಿ ಲೆಟರ್ ಅಲ್ಲಿ ಬರೆದು ಕೊಟ್ಟು ಸೈನ್ ಹಾಕಿ ಕೊಟ್ಟಿದ್ದಾನೆ. ಇದು ಫೈನಲ್ ಕನ್ಕ್ಲೂಷನ್. ಎಸ್, ನೋಡಿ, ಈ ಚತುರ್ ಶ್ಲೋಕ ಭಗವದ್ಗೀತಾ ಚತುರ್ ಶ್ಲೋಕ ಇದು 10ನೇ ಅಧ್ಯಾಯದ್ದು 8, 9, 10, 11 ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಈ ಶ್ಲೋಕವನ್ನು ಸಾಧ್ಯವಾದಷ್ಟು ಕಂಠಸ್ಥ ಮಾಡ್ಲಿಕ್ಕೆ ನೋಡಿ. ಈ 4 ಶ್ಲೋಕ ಚತುರ್ ಶ್ಲೋಕ ಭಗವದ್ಗೀತದ್ದು, ಇದರಲ್ಲಿ ಎಲ್ಲ ಉಂಟು. ಓಕೆ. ಹಾಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಭೂತ ಭಾವ ಸಮನ್ವಿತ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳು ಮೂಲವು ನಾನೇ. ನೋಡಿ, ಈ ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತು ಮೂಲ ಕೃಷ್ಣ. ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ, ಎಲ್ಲವೂ ಕೃಷ್ಣನಿಂದ ಬರುವುದು. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು, ಇದನ್ನು ಯಾರು ತಿಳಿತಾನೆ ವಿದ್ವಾಂಸ, ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ. ಕೃಷ್ಣನ ಸೇವೆಯಲ್ಲಿ ಮತ್ತೆ ಅವ ನಿರತನಾಗುತ್ತಾನೆ ಮತ್ತು ಹೃದಯದಲ್ಲಿ ನನ್ನನ್ನು ಪೂಜಿಸ್ತಾರೆ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಮಚ್ಚಿತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತದೆ, ಇಂದ್ರಿಯ ಸುಖದಲ್ಲಿ ಅಲ್ಲ. ಪರಿಶುದ್ಧ ಭಕ್ತರು ಯಾವಾಗಲೂ ಕೃಷ್ಣನಲ್ಲೇ 24 ಗಂಟೆ. ಸವೇ ಪುಂಸ ಪರೋ ಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಹಯೇತುಕಿ ಅಪ್ರತಿಹತ. ಅಪ್ರತಿಹತ ಅಂದ್ರೆ 24 ಗಂಟೆ. ಈ ಆತ್ಮ ಸುಪ್ರಸೀದತಿ. ಹಾಗಾಗಿ ಕೃಷ್ಣನ ಶುದ್ಧ ಭಕ್ತರು ಯಾವಾಗಲೂ 24 ಗಂಟೆ ಕೃಷ್ಣನ ಯೋಚನೆ ಮಾಡೋದು.
ಹೀಗೆ ಹೇಳ್ಬೋದು. ಜನರೆಲ್ಲ ಹೇಳ್ತಾರೆ, ಯಾಕೆ ಕೃಷ್ಣ ಶುದ್ಧ ಭಕ್ತರಿಗೆ ಹಾಗೆ ಮಾಡಿದ, ನಮ್ಗೆ ಮಾಡುವುದಿಲ್ಲ? ಯಾಕೆ ಈಗ ನನ್ನ ಮನೆಯಲ್ಲಿ 4 ಮಂದಿ ಕೊರೋನಾದಲ್ಲಿ ಸತ್ತಿದ್ದಾರೆ, ಯಾಕೆ ಕೃಷ್ಣ ಇದು ಮಾಡಲಿಲ್ಲ? ಯಾಕೆಂದ್ರೆ ನಾವು ಪರಿಶುದ್ಧ ಭಕ್ತರಲ್ಲ. ನಮ್ದು 24 ಗಂಟೆ ಯೋಚನೆ ಇಲ್ಲ. ನಾವು ಬೆಳಿಗ್ಗೆ ದೀಪ ಇಡುವಾಗ ಈಗ ಇಡ್ತೇವೆ ಕೃಷ್ಣ ಅಂತ, ಮತ್ತೆ ಇಲ್ಲ, ಮತ್ತೆ ನಾವು ಇಂದ್ರ ಸುಖ ಒಂದು 5 ನಿಮಿಷ ನಾವು ದೇವರಿಗೆ ಹೀಗೆ ಮಾಡ್ತೇವೆ, ಮತ್ತೆ ನಮ್ದು ಇಂದ್ರ ಸುಖ. ಹಾಗಾಗಿ ಇದಕ್ಕೆ ನಮಗೆ ಮತ್ತೆ ಇರುವ ಪರಿಶುದ್ಧ ಭಕ್ತರಿಗೆ, ಶುದ್ಧ ಭಕ್ತರಿಗೆ ಮತ್ತೆ ನಮಗೆ ಇರುವ ವ್ಯತ್ಯಾಸ ಇದು. ಅವರು ಸತತ ಕೀರ್ತಯಂತೋಮ, ಯಾವಾಗಲೂ ಕೃಷ್ಣನ ಸ್ಮರಣೆ, ಮಚ್ಚಿತ ಮದ್ಗತ ಪ್ರಾಣ ಬೋಧೆ ಅಂತ, ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆರವೇರಿಸಿರುತ್ತದೆ, ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತದೆ. ಮತ್ತೆ ನೋಡಿ, ಟೋಟಲಿ ಕೃಷ್ಣನಿಗೆ ಸಮರ್ಪಣೆ. ಕೃಷ್ಣ, ನಾನಿನ್ನ ಆಸ್ತಿ, ನಿನಗೆ ಎಂತ ಬೇಕಿದ್ರು ಮಾಡು. ಇದು ಶುದ್ಧ ಭಕ್ತರ ಲಕ್ಷಣ. ಮತ್ತು ಪರಸ್ಪರವಾಗಿ ನನ್ನ ವಿಷಯ ತಿಳಿಸಿಕೊಡುತ್ತಾ, ಅವರು ಬೇರೆ ಪ್ರಜಲ್ಪ ಮಾತಾಡುವುದಲ್ಲ, ಗ್ರಾಮ್ಯಗತ ಮಾತಾಡುವುದಲ್ಲ, ಕೃಷ್ಣಗತ ಮಾತಾಡುದು. ನಾವೆಂತ ಮಾತಾಡುದು? ನಾವು ಗ್ರಾಮ್ಯಗತ. ಅವರ ಮನೆಯಲ್ಲಿ ಎಂತಾಯ್ತು, ಇವರ ಮನೆಯಲ್ಲಿ ಎಂತಾಯ್ತು, ಅಲ್ಲಿ ಎಂತಾಯ್ತು, ಇಲ್ಲಿ ಎಂತಾಯ್ತು, ಅವರು ಹಾಗೆ, ಇವರು ಹೀಗೆ, ಹಾಗೆ ನಾವು ಗ್ರಾಮ್ಯಗತ ಮಾತಾಡುದು, ಅದು ಪ್ರಜಲ್ಪ. ಆದ್ರೆ ಇವರು ಹಾಗೆ ಅಲ್ಲ. ಇವರಿಗೆ ಟೈಮ್ ಸಿಗುವಾಗ ಶುದ್ಧ ಭಕ್ತರು ಇವರು ಕೃಷ್ಣನ ಬಗ್ಗೆ ಮಾತಾಡುದು. ಭಾಗವತವನ್ನು ಕೃಷ್ಣ ಹೀಗೆ ಹೇಳ್ತಿದ್ದಾನೆ, ಭಗವದ್ಗೀತೆಯಲ್ಲಿ ಹೀಗೆ ಹೇಳ್ತಿದ್ದಾನೆ. ಹಾಗೆ ಮತ್ತು ಪರಸ್ಪರವಾಗಿ ನನ್ನ ವಿಷಯ ತಿಳಿದುಕೊಡುತ್ತಾ, ನನ್ನ ಬಗ್ಗೆ ಮಾತನಾಡುತ್ತಾ, ಕೃಷ್ಣನ ಬಗ್ಗೆ. ನೋಡಿ, ಈ ಭಾಗವತಮಲ್ಲಿ ಸೂತ ಗೋಸ್ವಾಮಿ ಭಾಗವತಮ ಹೇಳುವಾಗ ನೈಮಿಷಾರಣ್ಯದಲ್ಲಿ ಅಲ್ಲಿ ಒಂದು ಇನ್ಸಿಡೆನ್ಸ್ ಆಗ್ತದೆ. ಪರೀಕ್ಷಿತ್ ಮಹಾರಾಜ್ ಪರೀಕ್ಷಿತ್ ಮಹಾರಾಜ್ ಎಂತ ಒಂದು ಹಸುವನ್ನು, ಕಲಿಪುರುಷ ಬಂದಿದ್ದ, ಹಸುವನ್ನು ಕಟ್ ಮಾಡ್ಲಿಕ್ಕೆ ಹೋಗುವಾಗ ನೋಡಿ, ಇಂದಿನ ಕಾಲದಲ್ಲಿ ಒಂದು ಹಸುವನ್ನು ಕೂಡ ಕಟ್ ಮಾಡ್ಲಿಕ್ಕಿಲ್ಲ. ರಾಜ ಹೋಗ್ತಿದ್ದ, ಪರೀಕ್ಷೆ ಹೋದ, ಮತ್ತು ಜನರನ್ನು ಬಿಡಿ ಪ್ರಾಣಿಗಳನ್ನು ಕೂಡ ರಾಜ ಸೇಫ್ಟಿ ಮಾಡ್ತಿದ್ದ. ಇದು ರಾಜ. ಹೀಗಾಗೇನಿಲ್ಲ. ಹಾಗಾಗಿ ಹೋಗ್ತಾನೆ, ಹೋದ ಕೂಡಲೇ ಎಂತಾಗ್ತದೆ, ಮತ್ತೆ ಅವ ಹೇಳ್ತಾನೆ ಪರೀಕ್ಷಿತ್ ಮಹಾರಾಜ್, ನಾನಿರುವವರೆಗೂ ನಿನ್ಗೆ ಇಲ್ಲಿ ಕಲಿಪುರುಷಗೆ ಎಂಟ್ರಿ ಇಲ್ಲ ಅಂತ. ಮತ್ತೆ ಈ ಋಷಿಗಳೆಲ್ಲ ಕೇಳ್ತಾರೆ, ಇದು ಎಲ್ಲಿಯಾದ್ರೂ ಕೃಷ್ಣನಿಗೆ ಸಂಬಂಧ ಉಂಟಾ? ಸಂಬಂಧ ಇದ್ರೆ ಹೇಳಿ. ಹೌದು, ಹಸು ಸಂಬಂಧ ಉಂಟು, ಹಾಗಾದ್ರೆ ಹೇಳಿ. ಹಾಗಾಗಿ ಇದು ಅವರ ಯೋಚನೆ. ನೋಡಿ, ನಾವು ಹಾಗೆ ಅಲ್ಲ. ನಾವು ಕೃಷ್ಣನಿಗೆ ಸಂಬಂಧ ವಿಷಯವನ್ನು ಬಿಟ್ಟು ಉಳಿದದೆಲ್ಲ ಹೇಳ್ತೇವೆ. ಅದು ಬೇಡ ನಮ್ಗೆ, ಕೃಷ್ಣನ ವಿಷಯ ಬೇಡ, ಉಳಿದದೆಲ್ಲ ಹೇಳಿ. ಕೃಷ್ಣನ ವಿಷಯ ಅದು ಯಾಕೆ ಮಾರ, ಅದು 60-70 ವರ್ಷ ನಂತರ, ಹೀಗೆ ಹೇಳೋದನ್ನು ಕೇಳೋದು ಬೇಡ. ಈಗೆಂತಿದ್ದು ನಾವು ಈಗ ಜಾಲಿ ಮಾಡುವ, ಇದು ನಮ್ಮ ವಿಷಯ. ಹಾಗಾಗಿ ನಮ್ಗೆ ಮತ್ತೆ ಅವರಿಗೆ ಭಕ್ತರಿಗೆ, ಶುದ್ಧ ಭಕ್ತರಿರುವ ವ್ಯತ್ಯಾಸ ಇದು. ವಿಷಯವನ್ನು ತಿಳಿಸಿಕೊಡೋದು, ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು, ಆನಂದವನ್ನು ಪಡೆಯುತ್ತಾರೆ. ನೋಡಿ, ಈಗ ಹೇಗಂದ್ರೆ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ. ಭಕ್ತಿಯಲ್ಲಿ 6ನೇದು ರುಚಿ. ರುಚಿ ಅಂದ್ರೆ ಟೇಸ್ಟ್. ಈಗ ನಮ್ಗೆ ಎಂತಾಗಿದೆ, ಇಂದ್ರಿಯ ಸುಖದಲ್ಲಿ ಟೇಸ್ಟ್ ಉಂಟು. ನಾವು ಮಾಡ್ತಾ ಇನ್ನು ಮಾಡುವ, ಜಾಸ್ತಿ ಮಾಡುವ, ಮತ್ತೆ ಮಾಡುವ ಅಂತ ಆಗ್ತದೆ. ಆದ್ರೆ ಶುದ್ಧ ಭಕ್ತರಿಗೆ ಭಕ್ತಿಯಲ್ಲಿ ಟೇಸ್ಟ್ ಉಂಟು. ಸ್ಪಾಂಟೇನಿಯಸ್ ಆಗಿ ಬೆಳಿಗ್ಗೆ ಹೇಳೋದು, ಕೃಷ್ಣ ಸೇವೆ ಮಾಡುವುದು, ಹೇಳ್ಬೇಕಂದ್ರೆ ಜಪ ಮಾಡುವುದು, ಸ್ಪಾಂಟೇನಿಯಸ್ ಆಗಿ ಮಾಡುವುದು, ಕೀರ್ತನೆ ಸ್ಪಾಂಟೇನಿಯಸ್ ಆಗಿ ಮಾಡುವುದು, ಯಾರು ಹೇಳ್ಬೇಕಂತಿಲ್ಲ, ಓದುವುದು ಕೂಡ. ಇದಕ್ಕೆ ಹೇಳುವುದು, ಅದರಲ್ಲಿ ಅವರಿಗೆ ರುಚಿ ಉಂಟು. ಯಾಕೆ ಮಾಡ್ತಿದ್ದಾರೆ ಭಕ್ತಿ ಸೇವೆಯಲ್ಲಿ? ಅವರಿಗೆ ಅದರಲ್ಲಿ ರುಚಿ ಉಂಟು. ನಮ್ಗೆ ಎಂತ ರುಚಿ? ನಮ್ಗೆ ಅದರಲ್ಲಿ ರುಚಿ ಇಲ್ಲ. ಆದ್ರೆ ಇದನ್ನು ನಾವು ತಿಳಿಬೇಕು. ಆನಂದವನ್ನು ಪಡೆಯುತ್ತಾರೆ, ನಿಜವಾದ ಆನಂದವನ್ನು ಪಡೆಯುತ್ತಾರೆ.
ಅದೆಂತ ಅಂದ್ರೆ ನಮ್ಮ ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ತಿಳಿಸ್ತೇನೆ, ಯಾಕಂದ್ರೆ ನಾವು ತಿಳಿಸ್ಲೇಬೇಕು. ನಮ್ಮ ಪ್ರಭುಪಾದ್, ಅದು ನಿಮ್ಗೆ ನೋಡಿದ್ದೀರ, ಅದು ರಥಯಾತ್ರೆ ಆಗುವಾಗ ಪ್ರಭುಪಾದ 22ರಿಂದ 60 ತನಕ ಭಾರತದಲ್ಲಿದ್ದರು. ಆದರೆ ಅವರಿಗೆ ಸಕ್ಸಸ್ ಆಗಲಿಲ್ಲ, ಯಾರು ಮುಂದೆ ಬರಲಿಲ್ಲ. ಎಲ್ಲ ಮನೆ ಮನೆಗೆ ಹೋಗ್ತಾ ಇದ್ರು. ನಿಮ್ಮಲ್ಲಿ 4 ಮಂದಿ 5 ಮಂದಿ ಮಕ್ಕಳಿದ್ದಾರೆ, ಒಂದು ಮಗು ನನಗೆ ಕೊಡಿ, ನಾನು ಅವರನ್ನು ಭಕ್ತ ಮಾಡ್ತೇನಂತ. ಯಾರು ಕೊಡಲಿಲ್ಲ, ಎಲ್ಲರಿಗೂ ಅಂದರೆ ಯಾರು ಕೊಡಲಿಲ್ಲ, ಮುಂದೆ ಬಂದು ಕೊಡಲಿಲ್ಲ. ಮತ್ತೆ ಲಾಸ್ಟ್ಗೆ ಅವರ ಗುರು ಹೇಳಿದಾಗೆ ನೀವು ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡುವಂತ. 70 ವರ್ಷ ಆಗುವಾಗ ಅವರು ಹೋದರು. ಮತ್ತೆ ಅಲ್ಲಿ ಅವರಿಗೆ ಸಕ್ಸಸ್ ಆಯಿತು. ಸಕ್ಸಸ್ ಆದ ಕೂಡಲೇ ಎಂತ ಆಯ್ತಂದ್ರೆ ಅವರ ಶಿಷ್ಯರನ್ನು ಕರ್ಕೊಂಡು ಜಗನ್ನಾಥ್ಪುರಿ, ಎಲ್ಲರಿಗೂ ಗೊತ್ತುಂಟು ಒರಿಸ್ಸಾದಲ್ಲಿ ಜಗನ್ನಾಥ್ಪುರಿ ಕರ್ಕೊಂಡು ಬಂದರು. ಆದರೆ ಈಗ ಕೂಡ ಜಗನ್ನಾಥ್ಪುರಿಯಲ್ಲಿ ಈ ಅಂದ್ರೆ ಅವರು ದೇಹದ ಭಾವನೆಯಲ್ಲಿದ್ದಾರೆ. ಅವರು ಅಂದ್ರೆ ಈ ಕ್ರಿಶ್ಚಿಯನ್ಸ್ ಮತ್ತೆ ಮುಸ್ಲಿಮ್ಗೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರು. ಆದರೆ ಇದು ದೇಹದ ಭಾವನೆ, ಆತ್ಮದಲ್ಲಿ ಇದು ಇಲ್ಲ. ಆಗ ಎಂತಾದ್ರು ಪ್ರಭುಪಾದನ್ನು ಬಿಟ್ಟರು, ಉಳಿದವರನ್ನು ಬಿಡ್ಲಿಲ್ಲ. ಪ್ರಭುಪಾದಿಗೆ ತುಂಬಾ ಬೇಜಾರಾಯಿತು, ತುಂಬಾ ಅಂದ್ರೆ ಅವರ ಹೃದಯ ಚೂರು ಚೂರು ಆಯ್ತು. ಮತ್ತೆ ಅವರು ಅಮೆರಿಕಕ್ಕೆ ಹೋದ್ರು. ಮತ್ತೆ ಅವರು ರಥಯಾತ್ರೆ ಸ್ಟಾರ್ಟ್ ಮಾಡಿದ್ರು. ಅವ್ರು ರಥಯಾತ್ರೆ ಸ್ಟಾರ್ಟ್ ಮಾಡುವಾಗ ನೋಡಿ, ಕೃಷ್ಣ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟ. ಎಷ್ಟು ಜನ ಸೇರಿದ್ರು ಅದರಲ್ಲಿ ಅಂದ್ರೆ ಅದು ತುಂಬಾ ಪ್ರಸಿದ್ಧವಾಯಿತು. ಹಾಗಾಗಿ ಕೃಷ್ಣ ವ್ಯವಸ್ಥೆ ಮಾಡ್ತಾನೆ ಎಲ್ಲವನ್ನು. ಎಸ್, ಹಾಗೆ ಅದು ರಥಯಾತ್ರದ ಸೀನ್. ಜಗನ್ನಾಥ್ ಬಲದೇವ್ ಸುಭದ್ರ ಅವರು ಮತ್ತೆ ಅಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಅದನ್ನು ಶುರು ಮಾಡಿದ್ರು. ಓಕೆ, ಈಗ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಾಂ ಏನ ಮಾಂ ಉಪಯಾಂಜಿತೆ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರಿಗೆ ನನ್ನ ಬಳಿಗೆ ಬರುವುದ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಅಗತ್ಯವಾದ ಬುದ್ಧಿಯೋಗ ನಾನು ಕೊಡುತ್ತೇನೆ ಅಂತ ಹೇಳ್ತಿದ್ದಾನೆ. ಓಕೆ, ಈಗ ಅದನ್ನು ತಿಳಿಯುವ. ಓಕೆ, ಈಗ ಇಲ್ಲಿ ನೀವು ಕಾಣುವಂಥದ್ದು ಧ್ರುವ ಮಹಾರಾಜ್. ಈ ಹರಿಭಕ್ತಿ ಸುಬೋಧಯದಲ್ಲಿ ಇದರ ಬಗ್ಗೆ ಉಂಟು. ಹಾಗಾಗಿ ನಾನು ಆ ಶ್ಲೋಕವನ್ನು ಹೇಳ್ತೇನೆ, ಮತ್ತೆ ನಿಮಗೆ ಅದನ್ನು ತಿಳಿಸ್ತೇನೆ. ಸ್ಥಾನ ಅಭಿಲಾಷಿ ತಪಸಿ ಸ್ಥಿತೋಹಂ ತ್ವಾಂ ಪ್ರಾಪ್ತವಾನ್ ದೇವ ಮುನೀಂದ್ರ ಗುಹ್ಯಂ ಕಾಚಾ ವಿಚಿನ್ವಂ ಅಪಿ ದಿವ್ಯ ರತ್ನಂ ಸ್ವಾಮೀನ್ ಕೃತಾರ್ಥೋ ಅಸ್ಮಿ ವರಂ ನ ಯಾಚೆ. ಈಗ ಎಂತ ಆಗ್ತದೆ ಅಂದ್ರೆ, ಧ್ರುವ ಮಹಾರಾಜ್ ಅವರ ತಂದೆ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗ್ತಾರೆ. 5 ವರ್ಷದ ಬಾಲಕ, ಸಣ್ಣ ಬಾಲಕ ಕೂತ್ಕೊಳ್ಳಿಕ್ಕೆ ಹೋಗುವಾಗ ಅವನಿಗೆ ಆ ತಂದೆಗೆ ಇನ್ನೊಂದು ಹೆಂಡತಿ ಇರ್ತಾರೆ. ಹೆಂಡತಿಯ ಮಗ ಇನ್ನೊಂದು ಮಗ ಉತ್ತಮ ಇರ್ತಾನೆ ತೊಡೆಯಲ್ಲಿ. ಈಗ ಹೋಗಿ ಕೂತ್ಕೊಳ್ಳಿಕ್ಕೆ. ಆಗ ಆ ಉತ್ತಮನ ತಾಯಿ ಹೇಳ್ತಾಳೆ, ನಿನಗೆ ಆ ತೊಡೆಯಲ್ಲಿ ಕೂತ್ಕೊಳ್ಳುವ ಹಕ್ಕು ಇಲ್ಲ, ಅದು ನನ್ನ ಮಗ ಉತ್ತಮನಿಗೆ. ಮತ್ತೆ ತಂದೆ ಕೂಡ ಎಂತ ಹೇಳುವುದಿಲ್ಲ. ತಂದೆ ಯಾಕಂದ್ರೆ ಆ ಹೆಂಡತಿ ಹತ್ರ ಜಾಸ್ತಿ ಅಟ್ಯಾಚ್. ಹಿಂದಿನ ಕಾಲದ ರಾಜನಿಯವರಿಗೆಲ್ಲ ತುಂಬಾ ಹೆಂಡತಿಯರಿದ್ರು. ಹಾಗಾಗಿ ಇವನಿಗೆ ಅಂದ್ರೆ ಕ್ಷತ್ರಿಯ ರಕ್ತ ಉಂಟು. ಕ್ಷತ್ರಿಯ ರಕ್ತದಲ್ಲಿ ಅವನಿಗೆ ಕುದಿತಾ ಉಂಟು, ಸಿಟ್ಟು ಬರ್ತಾ ಉಂಟು. ಸೀದಾ ಹೋಗ್ತಾನೆ, ತಾಯಿ ಹತ್ರ ಹೋಗ್ತಾನೆ. ತಾಯಿ ಹತ್ರ ಹೋಗಿ, ನನ್ಗೆ ಇದಕ್ಕೆ ಪರಿಹಾರ ಸಿಗ್ಬೇಕು, ನನ್ಗೆ ನನ್ನ ತಂದೆಗಿಂತ ದೊಡ್ಡ ರಾಜ್ಯ ಬೇಕು. ಆಗ ಅವಳು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಧ್ರುವನ ತಾಯಿ. ನಾನೆಂತ ಮಾಡೋದು, ನನ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿನ್ನ ತಂದೆಗೆ ಆ ಇನ್ನೊಂದು ತಾಯಿ ಹತ್ರ ಜಾಸ್ತಿ ಪ್ರೀತಿ, ನನ್ಗೆ ಎಂತ ಮಾಡ್ಲಿಕ್ಕೆ ಆಗುದು. ಅಲ್ಲ, ನನಗೆ ಇದಕ್ಕೆ ಪರಿಹಾರ ಸಿಗ್ಬೇಕು. ಯಾರು ಕೊಡ್ತಾನೆ ಪರಿಹಾರ? ನನಗೆ ನನ್ನ ತಂದೆಗಿಂತ ದೊಡ್ಡ ರಾಜ್ಯ ಬೇಕು ಅಂತ ಹೇಳ್ತಾನೆ. 5 ವರ್ಷದ ಬಾಲಕ ನೋಡಿ. ಹಾಗೆ ಅವಳು ಹೇಳ್ತಾಳೆ, ಎಸ್, ಇದಕ್ಕೆ ಪರಿಹಾರ ನಾರಾಯಣ ಕೊಡ್ತಾನೆ. ನಾರಾಯಣ ಎಲ್ಲಿದ್ದಾನೆ? ನಾರಾಯಣ ಅದು ಸತ್ಯಯುಗದಲ್ಲಿ ಕಾಡಲ್ಲಿದ್ದಾಳೆ ಅಂತ ಅವಳು ಹೇಳ್ತಾಳೆ. ನಾರಾಯಣ ಕಾಡಲ್ಲಿದ್ದಾನೆ ಅಂತ ಹೇಳ್ತಾಳೆ.
ಅದಕ್ಕೆ ಧ್ರುವ ಮಹಾರಾಜ ಹೋಗ್ತಾನೆ. ನೋಡಿ ಎಷ್ಟು ಆ ಒಂದು ಉತ್ಸಾಹದಲ್ಲಿದ್ದಾನೆ. ಸೀದಾ ಹೋಗ್ತಾನೆ. ಹೋಗುವಾಗ ಯಾವಾಗ ನಾವು ಕೃಷ್ಣನನ್ನು ಹುಡುಕ್ತಾ ಹೋಗ್ತೇವೆ ಆಗ ನಮ್ಗೆ ಗುರು ಸಿಗ್ತಾರೆ. ಈಗ ಧ್ರುವ ಮಹಾರಾಜಿ ಕೂಡ ಗುರು ಸಿಕ್ಕಿದ್ರು. ಅದು ಯಾರು? ನಾರದ ಮುನಿ. ನಾರದ ಮುನಿಯಲ್ಲಿ ಸಿಗ್ತಾರೆ ದಾರಿಯಲ್ಲಿ ಹೋಗುವಾಗ. ನಾರದ ಮುನಿ ಹೇಳ್ತಾರೆ, ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಧ್ರುವ ಮಹಾರಾಜ್ ಹೇಳ್ತಾನೆ, ನಾನು ನಾರಾಯಣನ ಹುಡುಕ್ತಾ ಹೋಗ್ತಾ ಇದ್ದೇನೆ. ನಾರಾಯಣ ಎಲ್ಲಿದ್ದಾನೆ? ನನ್ನ ತಾಯಿ ಹೇಳಿದ್ರು ನಾರಾಯಣ ಕಾಡಲ್ಲಿದ್ದಾರೆ ಅಂತ. ಅದಕ್ಕೆ ನಾರದ ಮುನಿ ಹೇಳ್ತಾರೆ, ನೀನು ಅಪಕ್ವ, ಹಣ್ಣಾಗದವ. ಒಂದು ನೋಡಿ, ಈ ಎಂತ ಹೇಳುದು, ಫಲದಲ್ಲಿ ಒಂದು ಹಣ್ಣಾದದ್ದು, ಒಂದು ಹಣ್ಣಾಗದು. ಹಾಗಾಗಿ ಹಣ್ಣಾಗದನ್ನು ಅಪಕ್ವ ಅಂತ ಹೇಳ್ತಾರೆ. ಅಪಕ್ವ ಅಂದ್ರೆ ಅದು ಹಣ್ಣಾಗಲಿಲ್ಲ. ಮತ್ತೆ ನೀನು ಕುಯ್ಯೋಗಿ, ನೀನು ಯೋಗಿ ಅಲ್ಲ ಅಂತ ಹೇಳ್ತಾರೆ. ಆದರೆ ಧ್ರುವ ಮಹಾರಾಜ್ ಆ ಒಂದು ಭಯಂಕರ ಉತ್ಸಾಹದಲ್ಲಿ ಇರ್ತಾರೆ, ಕೃಷ್ಣ ನಾರಾಯಣ ನೋಡ್ಬೇಕಂತ. ಮತ್ತೆ ಕಡೆಗೆ ನಾರದ ಮುನಿಗೆ ಗೊತ್ತಾಗ್ತದೆ. ನಾರದ ಮುನಿಗೆ ಗೊತ್ತಾಗ್ತದೆ ಇವ ಅಂದ್ರೆ ಉತ್ಸಾಹದಲ್ಲಿದ್ದಾನಂತ. ಆಗ ನಾರದ ಮುನಿ ಅವನಿಗೆ ಮಂತ್ರವನ್ನು ಕೊಡ್ತಾನೆ. ನೋಡಿ, ಗುರು ಬಂದು, ಗುರು ಇಲ್ಲದೆ ಏನಿಲ್ಲ. ಗುರುವಿನ ಗುಲಾಮನಾಗದೆ ದೊರೆಯದನ್ನ ಮುಕುತಿ. ಮತ್ತೆ ಆ ಮಂತ್ರವನ್ನು ಹೇಳಿಕೊಡ್ತಾರೆ. ಯಾರು? ನಾರದ ಮುನಿ ಅವನಿಗೆ. ಓಂ ನಮೋ ಭಗವತಿ ವಾಸುದೇವಾಯ. ಆ ಮಂತ್ರವನ್ನು ಹೇಳಿದ ಮೇಲೆ 6 ತಿಂಗಳ ತಪಸ್ಸಲ್ಲಿ, ನೋಡಿ ಈ ಶ್ಲೋಕ ಎಂತ ಹೇಳುದಂದ್ರೆ, ಸ್ಥಾನ ಅಭಿಲಾಷಿ ತಪಸ್ಸಿ ಸ್ಥಿತೋಹಂ ತ್ವಾಂ ಪ್ರಾಪ್ತಂ ದೇವ ಮುನೀಂದ್ರ ಗುಹ್ಯಂ ಕಾಚಾಂ ವಿಚಿನ್ವ ಅಪಿ ದಿವ್ಯ ರತ್ನಂ ಸ್ವಾಮೀನ್ ಕೃತಾತೋ ಅಸ್ಮಿ ವರಂ ನ ಯಾಚೆ. 6 ತಿಂಗಳಲ್ಲಿ ಧ್ರುವ ಮಹಾರಾಜ್ ನಾರಾಯಣನನ್ನು ಕಂಡ. ಅವ ಎಂತ ಹೇಳ್ತಾನೆ ನೋಡಿ, ನೋಡಿದ ಮೇಲೆ ಎಂತ ಹೇಳ್ತಾನೆ ನೋಡಿ. ಆ ನಾರಾಯಣ ನೋಡಿದ ಮೇಲೆ ಎಂತ ಹೇಳ್ತಾನೆ, ನಾನು ಒಂದು ಭೌತಿಕ ಇಚ್ಛೆಯನ್ನು ಇಟ್ಕೊಂಡು ಬಂದೆ. ನನ್ನ ತಂದೆಗಿಂತ ದೊಡ್ಡ ರಾಜ್ಯ ಬೇಕೆಂತ ನಾನು ಬಂದಿದ್ದೇನೆ. ಮತ್ತೆ ನಾನು ಘೋರವಾದ ತಪಸ್ಸನ್ನು ಮಾಡಿದ್ದೇನೆ. 6 ತಿಂಗಳು ನೋಡಿ, ಆ 1.5 ಕಾಲಲ್ಲಿ ನಿಂತು ಘೋರವಾದ ತಪಸ್ಸು. ಮತ್ತೆ ನೀನು ಸಿಗ್ಲಿಕ್ಕೆ ಎಲ್ಲ ದೇವತೆಗಳು ಮತ್ತೆ ಋಷಿಗಳಿಗೆ ಕೂಡ ನೀನು ಸಿಗುವುದು ಕಷ್ಟ. ಆದ್ರೆ ನೀನು ನನಗೆ ಸಿಕ್ಕಿದ್ಯಾ. ನಾನೊಂದು ಗಾಜಿನ ತುಂಡಿಗೆ ಬಂದಿದ್ದೇನೆ, ನನಗೆ ವಜ್ರ ಸಿಕ್ಕಿದೆ, ನನಗೆ ಇನ್ನು ಏನು ಬೇಡ ಅಂತ ಧ್ರುವ ಮಹಾರಾಜ್ ಹೇಳ್ತಾನೆ. ನೋಡಿ, ಮತ್ತೆ ನಾರಾಯಣ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಮತ್ತೆ ಅವನಿಗೆ ತಂದೆಗಿಂತ ದೊಡ್ಡ ರಾಜ್ಯ ಸಿಗ್ತದೆ. ಅದು ಧ್ರುವಲೋಕ ಆಗ್ತದೆ, ಅದು ಬೇರೆ ವಿಷಯ. ಹಾಗಾಗಿ ಮತ್ತೆ ಧ್ರುವ ಮಹಾರಾಜ್ ಹೋಗುವಾಗ ತಲೆಯನ್ನು ಕೆಳಗೆ ಮಾಡಿ ನಾಚಿಕೆಯಲ್ಲಿ ಹೋಗ್ತಾರೆ. ಯಾಕೆ ನಾನು ಒಂದು ಭೌತಿಕ ಇಚ್ಛೆಯನ್ನು ಇಟ್ಕೊಂಡು ಬಂದೆ ನಾರಾಯಣ ಹತ್ರ. ಆದ್ರೆ ನಾವು ಹಾಗೆ ಅಲ್ಲ. ನಾವು ದೇವತೆಗಳ ಹತ್ರ ಹೋಗುವಾಗ, ದೇವರ ಹತ್ರ ಹೋಗುವಾಗ ಕೂಡ ನಮ್ದು ಎಲ್ಲ ಇಚ್ಛೆ ಇರ್ತದೆ. ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು ಅಂತ. ಆದ್ರೆ ಇಲ್ಲಿ ಧ್ರುವ ಮಹಾರಾಜಿಗೆ ನಾಚಿಕೆ ಆಯ್ತು ಹೋಗುವಾಗ. ನಾನು ಎಂತ ಒಂದು ಮೂರ್ಖ, ನಾನು ಯಾಕೆ ಈ ಭೌತಿಕ ಇಚ್ಛೆಯನ್ನು ಇಟ್ಕೊಂಡು ನಾರಾಯಣ ಹೋದೆ ಅಂತ ಅವನಿಗೆ ಆಯ್ತು. ಹಾಗೆ ಕೃಷ್ಣನ್ ನಾವು ಯಾವಾಗಲೂ ಎಂತಂದ್ರೆ, ನಮ್ದು ಎಂಥದೇ ಇಚ್ಛೆ ಇರಲಿ, ಕೃಷ್ಣನ್ ನೋಡಿದ್ರೆ ನಮ್ಗೆ ಯಾವುದು ಬೇಡ ಅಂತ ಆಗ್ತದೆ. ಇದು ಅದಕ್ಕೆ ಹೇಳುದು ಕೃಷ್ಣ ದೇವತಾ ಪರಮಪುರುಷ ಅಂತ. ಹಾಗಾಗಿ ಇಲ್ಲಿ ನಾವು ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಕೃಷ್ಣ ನಮ್ಗೆ ಆ ಬುದ್ಧಿಯನ್ನು ಕೊಡುತ್ತಾನೆ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಷತ. ಅವರಿಗೆ ವಿಶೇಷ ಅನುಕಂಪನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು, ನೋಡಿ ಕೃಷ್ಣ ನಮ್ಮ ಹೃದಯದಲ್ಲಿದ್ದಾನೆ, ಅಂತವರಿಗೆ ವಿಶೇಷ ಅನುಕಂಪ ತೋರಲು ಜ್ಞಾನದ ದೀಪ. ಈಗ ನಮ್ಮ ಒಳಗೆ ಜ್ಞಾನದ ದೀಪ ಇಲ್ಲ, ನಮ್ಮೊಳಗೆ ಅಜ್ಞಾನದ ದೀಪ ಉಂಟು, ಅಜ್ಞಾನದ ಕತ್ತಲುಂಟು. ಕೃಷ್ಣ ಎಂತ ಮಾಡ್ತಾನೆ, ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನ ಕತ್ತಲು ನಾಶ ಮಾಡ್ತಾನೆ ಅಂತವರು. ಈಗ ಧ್ರುವ ಮಹಾರಾಜನಂತವರಿಗೆ ಎಂತ ಮಾಡ್ತಾನೆ, ವಿಶೇಷ ಅನುಕಂಪ ತೋರಲು ನಾನು ಅವರ ಹೃದಯಗಳಿದ್ದು ಜ್ಞಾನದ ದೀಪ ಬೆಳಕಿನಿಂದ ಅಜ್ಞಾನ ಕತ್ತಲನ್ನು ನಾಶ ಮಾಡ್ತೇನೆ. ಅದಕ್ಕೆ ನಾವು ಹೇಳುದು, ಕೃಷ್ಣನ ನಾವು ಸ್ಮರಣೆ ಮಾಡ್ಬೇಕು, ಜಪ ಮಾಡ್ಬೇಕು, ಆ ಭಜನೆ ಮಾಡ್ಬೇಕು, ಕೃಷ್ಣನ ಕೀರ್ತನೆ ಮಾಡ್ಬೇಕು, ಕೃಷ್ಣನ ಬಗ್ಗೆ ಓದ್ಬೇಕು. ಈ ರೀತಿ ಎಂತ ಆಗ್ತದೆ, ಕೃಷ್ಣ ಮತ್ತೆ ನಮ್ಮ ಅಜ್ಞಾನದ ಕತ್ತಲನ್ನು
ದೂರ ಮಾಡ್ತಾನೆ ಅಜ್ಞಾನದ ದೀಪದಿಂದ. ಈಗ ಈ 4 ಶ್ಲೋಕವನ್ನು ಕೇಳಿ ಅರ್ಜುನ ಯಾವ ಕನ್ಕ್ಲೂಷನ್ಗೆ ಬಂದ ಇದನ್ನು ನಾವು ತಿಳಿಯುವ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭೂಂ ಆಹುಸ್ತ್ವಂ ಋಷಯ ಸರ್ವೇ ದೇವಾಶೀರ್ನಾರದಸ್ತಥಾ ಅಸಿತೋ ದೇವಲ ವ್ಯಾಸ ಸ್ವಯಂ ಚೈವ ಬ್ರವಿಷ್ಯಿಮೇ. ಅರ್ಜುನನ ಹೇಳಿದ, ನೀನು ದೇವೋತ್ತಮ ಪರಪುರುಷ, ಪರಂ ಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ಹೇಳುತ್ತಿದ್ದೀಯಾ. ನೋಡಿ, ಇಲ್ಲಿ ಬರುವಂತಹದೊಂದು ಮುಖ್ಯವಾದ ವಿಷಯ. ನೋಡಿ, ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತೇವೆ, ನಾವು ಎಂತ ಕೇಳ್ತೇವೆ ದೇವರ ಹತ್ರ? ಇದನ್ನು ನೀವು ನಿಮ್ಮ ಹತ್ರ ಕೇಳುವ ಪ್ರಶ್ನೆ. ಯಾಕೆಂದ್ರೆ ಹರೇ ಕೃಷ್ಣ ಹೇಳ್ಬೋದಾ? ನಾವು ದೇವಸ್ಥಾನಕ್ಕೆ ಹೋಗಿ ಎಂತ ದೇವರ ಹತ್ರ ಕೇಳ್ತೇವೆ? ಹರೇ ಕೃಷ್ಣ, ನಿಮ್ಮಲ್ಲಿ ಪ್ರಶ್ನೆ, ಯಾರಾದ್ರೂ ಹೇಳ್ಬೋದಾ? ಒಳ್ಳೇದ್ ಮಾಡಿ ಅಂತ ಕೇಳ್ತೇವೆ. ನಮ್ದು ಪ್ರಾರ್ಥನೆ ಒಳ್ಳೇದು ಮಾಡಿ ಅಂತ. ಬೇರೆ ಬೇರೆ ಅವರು ಜ್ಞಾನ, ಭಕ್ತಿ, ವೈರಾಗ್ಯ ಕೊಡು ಅಂತ ಕೇಳ್ಕೋಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ. ಓಕೆ, ಬೇರೆ ಬೇರೆ ಉತ್ತರ ಮುಕ್ತಿ. ಮುಕ್ತಿ ಕೊಡು ಅಂತ ಹೇಳ್ತಾರೆ. ಬೇರೆ ಬೇರೆ ಅವರು ಬೇರೆ ಪ್ರಶ್ನೆ, ಬೇರೆ ಬೇರೆ ಉತ್ತರ. ಸಾರಿ, ನೆಮ್ಮದಿ ಕೊಡಿ ದೇವ್ರೆ ಅಂತ ಕೇಳ್ತೀವಿ. ನೆಮ್ಮದಿಗೆ ನೆಮ್ಮದಿ ಕೊಡಿ ಅಂತ ಕೇಳ್ತಾರೆ. ಬೇರೆ ಹರೇ ಕೃಷ್ಣ, ಕಷ್ಟವನ್ನು ಎದುರಿಸಲು ಶಕ್ತಿ ಕೊಡು ಅಂತ ಕೇಳ್ತೇವೆ. ಓಕೆ, ಎಸ್. ಬೇರೆ ಅವರು ಬೇರೆ ಅಹಂಕಾರ ಕಂಟ್ರೋಲ್ ಮಾಡಕ್ಕೆ ಶಕ್ತಿ ಕೊಡು ಗುರುಜಿ ಅಂತೀವಿ. ಓಕೆ, ಬೇರೆ ಬೇರೆ ಭೌತಿಕ ಆಸೆಗಳನ್ನ ತೀರಿಸ್ಕೊಳಕ್ಕೂ ಕೇಳ್ತಿರ್ತಾರೆ ಕೆಲವರು. ಓಕೆ, ಓಕೆ, ಬೇರೆ ಮನೆ ಬೇಕು, ಮಕ್ಕಳು ಬೇಕು. ಬೇರೆ 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 ರೀತಿ ಬರ್ತದೆ. ಓಕೆ, ಆಯುಷ್ಯ, ಆರೋಗ್ಯ, ಸಂಪತ್ತು ಕೊಡು ಅಂತಾನು ಕೇಳ್ತೇವೆ ಗುರು. ಈಗ ನಿಮ್ದು ಬೇರೆ ಜನ ಸುಖಿನೋ ಭವಂತು ಅಂತ ಕೇಳ್ತೀವಿ. ನಾನ್ ಏನು ಕೇಳೋದಿಲ್ಲ ಪ್ರಭುಜಿ. ಹರೇ ಕೃಷ್ಣ ಗುರುಜಿ. ಹೇಳಿ ಹೇಳಿ. ನಾನು ಕೇಳ್ತೀನಿ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲಾರನ್ನು ಚೆನ್ನಾಗಿಡುವಂತ ಕೇಳ್ತೀನಿ. ಓಕೆ, ಓಕೆ, ಎಸ್. ಈಗ ನಾನು ಬರುವ ಉತ್ತರಕ್ಕೆ ಬರುವ. ಈಗ ಎಸ್, ನಿಮ್ಮ ಹತ್ರ ಈಗ ನಾನು ಕೇಳಿದೆ, ಯಾಕೆಂದ್ರೆ ನಾನು ಉತ್ತರ ಕೊಡುವ ಮುಂಚೆ ನಿಮ್ಗೆ ಹೇಳ್ಬೇಕಲ್ಲ. ಓಕೆ, ಕೇಳ್ಬೇಕು. ಓಕೆ, ಎಸ್. ಈಗ ನೋಡಿ, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಈ ರೀತಿ ನೀವೆಲ್ಲ ಹೇಳಿದ್ರಿ, ಅದು ಬೇಕು ಅಂದ್ರೆ ಬೇರೆ ಬೇರೆ ರೀತಿ ನೀವು ಹೇಳಿದ್ರಿ. ಆದ್ರೆ ಅದಕ್ಕೊಂದು ಪ್ರೊಸೆಸ್ ಉಂಟು, ಪ್ರಾರ್ಥನೆಗೆ ಒಂದು ಪ್ರೊಸೆಸ್ ಉಂಟು. ಎಂತಾಗ್ತದೆ ಅಂದ್ರೆ, ಇಲ್ಲಿ ಅರ್ಜುನ ಅದನ್ನು ನಿಭಾಯಿಸ್ತಾನೆ. ಆ ಪ್ರಾರ್ಥನೆ ಎಂತ ಪ್ರೊಸೆಸ್ ಉಂಟು ಹಾಗೆ. ಫಸ್ಟಿಗೆ ನಾವು ಕೃಷ್ಣನ ಹತ್ರ ಹೋಗುವಾಗ, ದೇವರ ಹತ್ರ ಹೋಗುವಾಗ ನಾವು ಕೃಷ್ಣನನ್ನು ಹೊಗಳ್ಬೇಕು. ಇಲ್ಲಿ ಅರ್ಜುನ ಹೊಗಳ್ತಾ ಇದ್ದಾನೆ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭೂಂ. ಅದು ಹೊಗಳುದು. ನಾವು ದೇವರನ್ನು ಹೋಗಿ ಹೊಗಳ್ಬೇಕು. ಇದು ಫಸ್ಟ್ ಪ್ರೊಸೆಸ್. ಮತ್ತೆ ಎರಡನೇದು, ನಾವು ಕೃತಜ್ಞ ಭಾವದಲ್ಲಿ ದೇವರ ಹತ್ರ ಹೇಳ್ಬೇಕು, ಕೃಷ್ಣ, ನನ್ನ ಅರ್ಹತೆಗಿಂತ ಜಾಸ್ತಿ ನೀನು ಕೊಟ್ಟಿದ್ಯಾ, ನಾನು ನಿನಗೆ ಚಿರಋಣಿ, ನಾನು ನಿನಗೆ ನನ್ನ ಕೃತಜ್ಞೆ ಸಲ್ಲಿಸ್ತಾ ಇದ್ದೇನೆ. ನನಗೆ ನಾನು ಎಷ್ಟು ಅರ್ಹತೆ ಪಡೆದಿದ್ದೆ, ಅದಕ್ಕಿಂತ ನೀನು ಜಾಸ್ತಿ ಕೊಟ್ಟಿದ್ಯಾ. ನಾನು ಆಕ್ಚುಲಿ ಇದಕ್ಕೆ ಅರ್ಹತೆ ಇಲ್ಲ, ನಂದು, ನನಗೆ ನೀನು ಜಾಸ್ತಿ ಕೊಟ್ಟಿದ್ಯಾ. ಎರಡನೇದು ಅದು. ಮೂರನೇದು, ಕೃಷ್ಣ, ತಿಳಿದೋ ತಿಳಿಯದೆ ಈ ಜನ್ಮದಲ್ಲಿ ಮತ್ತೆ ನನ್ನ ಹಿಂದಿನ ಜನ್ಮದಲ್ಲಿ ನಾನು ತುಂಬಾ ತಪ್ಪು ಮಾಡಿದ್ದೇನೆ, ಇದಕ್ಕೆಲ್ಲ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಮೂರನೇದು. ಮತ್ತೆ ನಾಲ್ಕನೇದು, ನಾವು ಕೃಷ್ಣನ ಹತ್ರ ಕೇಳ್ಬೇಕಂತೆ. ಅದು ಯಾವುದು? ಭೌತಿಕ ಇದು ಅಲ್ಲ. ಯಾಕೆಂದ್ರೆ ಕಷ್ಟವು ಹೇಗೆ ಕೇಳದೆ ಬರ್ತದೆ, ಅದೇ ರೀತಿ ಸುಖವು ಕೂಡ ಕೇಳದೆ ಬರ್ತದೆ ಅಂತ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ನಾವು ಹೋಗಿ ಆರೋಗ್ಯ ಕೊಡಿ, ನೆಮ್ಮದಿ ಕೊಡಿ, ಇದು ಎಲ್ಲ ಅದು ಆಟೋಮ್ಯಾಟಿಕ್ ಸಿಗ್ತದೆ. ಅದನ್ನು ನಾವು ಕೇಳಬಾರ್ದು. ನಾವು ಎಂತ ಕೇಳ್ಬೇಕು? ಕೃಷ್ಣ,
ನನ್ನನ್ನು ಭಕ್ತಿ ಸೇವೆಯಲ್ಲಿ ನೀನು ನಿರಂತರವಾಗಿ ನನ್ನನ್ನು ಅದನ್ನ ಸೇವೆಯಲ್ಲಿ ತೊಡಗಿಸು. ಇದನ್ನು ನಾವು ಕೇಳ್ಬೇಕಂದ್ರೆ, ಆದ್ರೆ ನಾವು ಕೇಳುವಂಥದ್ದು ಟೋಟಲಿ ಡಿಫ್ರೆಂಟ್. ಆದ್ರೆ ಅರ್ಜುನ ಇದನ್ನು ಪಾಲನೆ ಮಾಡ್ತಿದ್ದ. ಈ ರೀತಿ ಪ್ರಾರ್ಥನೆ ಅನ್ನೋದು ಈ ರೀತಿ. ಎಸ್, ಈಗ ಅರ್ಜುನ ಹೇಳಿದ ನೀನು ದೇವತ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನು ಅತ್ಯಂತ ಶ್ರೇಷ್ಠನು. ಮತ್ತೆ ಸೆಕೆಂಡ್ ಪ್ಯಾರದಲ್ಲಿ ನಾರದ, ಅಸಿತ, ದೇವಲ, ವ್ಯಾಸರಂತ ಮಹರ್ಷಿಗಳು ನಿನ್ನ ವಿಷಯದ ಸತ್ಯವನ್ನು ದೃಢಪಡಿಸುತ್ತಾರೆ. ಅದು ನಾವು ಆ ಥರ ಅಲ್ಲ. ನಾವು ಹೇಗೆ, ನಾವು ಪ್ರಶ್ನೆ ಮಾಡ್ತೇವೆ, ಹೀಗೆ ಯಾಕೆ, ಹೀಗೆ ಯಾಕೆ. ಅಲ್ಲಿ ನಾರದ, ಅಸಿತ, ದೇವಲ, ವ್ಯಾಸರು ಹೇಳಿರ್ಬೋದು, ಆದ್ರೆ ಅದು ನಮ್ಗೆ ಬೇಡ. ನಮ್ಗೆ ಎಸ್ ಹೀಗೆ ಯಾಕೆ ಹೇಳಿದ್ದಾರೆ, ಇದು ಹಾಗೆ ಅಲ್ಲ, ನನ್ನ ಪ್ರಕಾರ ಇದು ಹೀಗೆ, ನನ್ನ ಪ್ರಕಾರ ಇದೆ, ಇದು ಹಾಗೆ ಅಲ್ಲ. ನಾವು ಅವರನ್ನು ಫಾಲೋ ಮಾಡೋದಿಲ್ಲ, ನಾವು ನಮ್ಮ ಆ ಮನಸ್ಸನ್ನು ಫಾಲೋ ಮಾಡೋದು. ಯಾಕೆಂದ್ರೆ ನಾವು ಮನಸ್ಸಿನ ಗುಲಾಮರು, ನಾವು ನಮ್ಮ ಮನಸ್ಸನ್ನು ಫಾಲೋ ಮಾಡೋದು. ಆದ್ರೆ ನೋಡಿ, ಅರ್ಜುನ ಒಂದು ಶುದ್ಧ ಭಕ್ತನಾಗಿ ಪೂರ್ವ ಆಚಾರ್ಯರು, ಮಹಾಜನರು ಅವರನ್ನು ಫಾಲೋ ಮಾಡ್ತಿದ್ದಾರೆ, ಅವರು ಹೇಳಿದ್ದಾರೆ, ಹಾಗಾಗಿ ಇದು ಸತ್ಯ. ಇಲ್ಲಿ ಆಚಾರ್ಯ ಹೇಳ್ತಾರೆ, ಗುರು, ಸಾಧು, ಶಾಸ್ತ್ರ. ಗುರು ಹೇಳಿದ್ದು, ಸಾಧು ಎಂತ ಹೇಳುದು, ಈ ಎಲ್ಲ ಸಾಧುಗಳು, ಮಹಾಜನರು ಅವರು ಕೂಡ ಹೇಳುದು ಸೇಮ್ ಇರ್ತದೆ. ಶಾಸ್ತ್ರದಲ್ಲಿ ಕೂಡ ಸೇಮ್ ಇರ್ತದೆ. ಹಾಗಾಗಿ ಈ ಮೂರು ರೀತಿಯಲ್ಲಿ ಗುರು, ಸಾಧು, ಶಾಸ್ತ್ರ ಅದು ಒಂದೇ ಲಕ್ಕೆ ಇರ್ತದೆ. ಹಾಗಾಗಿ ಇಲ್ಲಿ ಅವನ ಹಿರಿಯರಿಗೆ ರೆಸ್ಪೆಕ್ಟ್ ಕೊಟ್ಟು ಮತ್ತೆ ಶುದ್ಧ ಭಕ್ತರಿಗೆ ಮರ್ಯಾದೆ ಕೊಟ್ಟು ಅವರು ಒಪ್ಪಿಕೊಂಡಿದ್ದಾರೆ. ನೋಡಿ ಇಲ್ಲಿ ಅಂತಂದ್ರೆ ನಾರದ, ಅಸಿತ, ದೇವಲ್ ಮತ್ತು ವ್ಯಾಸ ಅಂತ ಮಹರ್ಷಿಗಳು ನಿನ್ನ ವಿಷಯದ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯ, ಅವರು ದೃಢಪಡಿಸಿದ್ದಾರೆ, ನೀನು ಕೂಡ ಅದನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಗುರು, ಸಾಧು, ಶಾಸ್ತ್ರ ಯಾವಾಗ್ಲೂ ಒಂದೇ ರೀತಿ ಇರ್ತದೆ, ಅದು ಚೇಂಜ್ ಆಗುವುದಿಲ್ಲ. ಇದನ್ನು ನಾವು ತಿಳಿಬೇಕು. ನಾವು ನನ್ನ ಪ್ರಕಾರ ಹೀಗಿರ್ಬೇಕು, ನನ್ನ ಪ್ರಕಾರ ಹೀಗಿರ್ಬೇಕು, ಅದನ್ನು ನಾವು ಬದಿಗಿಡ್ಬೇಕು. ನನ್ನ ಪ್ರಕಾರ ಏನೂ ಅಲ್ಲ, ನಾನು ಏನೂ ಅಲ್ಲ, ಕೃಷ್ಣನ ಎದುರು ಏನೂ ಅಲ್ಲ, ಮತ್ತೆ ನಾನು ನನ್ನ ಪ್ರಕಾರ ಎಂತ ಕೊಡೋದು? ನಾನು ಗುರು, ಸಾಧು, ಶಾಸ್ತ್ರ ಪ್ರಕಾರ ಹೋಗ್ಬೇಕು. ಎಸ್, ಈಗ ಅರ್ಜುನ ಯಾವ ಕನ್ಕ್ಲೂಷನ್ಗೆ ಬರ್ತಾ ಇದ್ದಾನೆ ಅದನ್ನು ನಾವು ತಿಳಿಯುವ. ಸರ್ವಮೇತ ಧೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನೈ ತೇ ಭಗವಾನ್ ವ್ಯಕ್ತಿಂ ವಿದುರ್ದೇವನ ದಾನವ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪುಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರ. ನೋಡಿ, ಇದು ಆಚಾರ್ಯ ಹೇಳ್ತಾರೆ, ಇವ ಸರಿಯಾದ ಶಿಷ್ಯ. ಕೃಷ್ಣ ಎಂತ ಹೇಳ್ತಿದ್ದಾನೆ ಅನ್ನೋದು ಒಪ್ಪಿಕೊಳ್ತಾನೆ. ಅದು ನಾವು ಆ ರೀತಿ ಅಲ್ಲ, ನಮ್ಗೆ ಆ ಒಪ್ಪಿಕೊಳ್ಳಿಕ್ಕೆ ನಮ್ಮ ಮನಸ್ಸು ಬಿಡುವುದಿಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಎಲ್ಲ ಹೇಳಿದ್ದಾನೆ, ಆದ್ರೂ ಕೂಡ ನಾವು ಅಲ್ಲ, ಇದು ಸರಿ ಇಲ್ಲ, ನನ್ನ ಪ್ರಕಾರ ಇದು ಸರಿ ಇಲ್ಲ, ನಾವು ಹಾಗೆ ಹೇಳ್ತೇವೆ. ಅದು ಶುದ್ಧ ಭಕ್ತರು ಯಾವಾಗಲೂ ಕೃಷ್ಣ ಹೇಳಿದನ್ನು ಒಪ್ಪಿಕೊಳ್ಳುತ್ತಾರೆ. ಪ್ರಭುವೇ, ದೇವತೆಗಳಾಗಿ ಮತ್ತೆ ಹೇಳ್ತಾನೆ, ದೇವತೆಗಳು ಮತ್ತು ದಾನವರು ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಕೃಷ್ಣ ಅರ್ಜುನ ಹೇಳ್ತಿದ್ದಾನೆ. ಮತ್ತೆ 10-15, ಓ ಪುರುಷೋತ್ತಮನೇ, ಎಲ್ಲದರ ಮೂಲ ನೋಡಿ ವಾಪಸ್ ಹೋಗ್ತಾ ಇದ್ದಾನೆ. ಎಲ್ಲದರ ಪ್ರಭುವೇ, ದೇವದೇವನೇ, ಜಗತ್ಪತಿಯೇ, ವಾಸವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಕೃಷ್ಣನ ಅಂತರಂಗ ಶಕ್ತಿಯಿಂದ ಕೃಷ್ಣ ಮಾತ್ರ ಅರ್ಥ ಮಾಡ್ತಾನೆ, ಈ ಉಳಿದವ್ರಿಗೆ ಯಾರಿಗೂ ಅರ್ಥ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣನೇ ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ನೋಡಿ, ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವೋತ್ತಮ ಪರಮಪುರುಷನೇ, ಯಾವ ರೂಪಗಳು ನಿನ್ನನ್ನು ಸ್ಮರಿಸಬೇಕು? ಸದಾ ನಿನ್ನನ್ನು ಹೇಗೆ ಧ್ಯಾನ ಮಾಡುವುದು? ಯಾವ ರೂಪದಲ್ಲಿ ಸ್ಮರಿಸಬೇಕು? ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು, ಮತ್ತೆ ಹೇಳು, ಮತ್ತೆ ನಾನು ಕೇಳಬೇಕು, ಮತ್ತೆ ಹೇಳು ಅಂತ ಆಗ್ತದೆ ಅವನಿಗೆ. ಅದು ನಮ್ಗೆ ಆ ರೀತಿ ಅಲ್ಲ. ನಮ್ಗೆ ಕೃಷ್ಣನ ಬಗ್ಗೆ ಜಾಸ್ತಿ ಕೇಳಲಿಕ್ಕೆ ಮನಸ್ಸಿಲ್ಲ, ಅಲ್ಪ ಸ್ವಲ್ಪ ನಾವು ಕೇಳ್ತೇವೆ, ಅದು ಜಾಸ್ತಿ ಇಲ್ಲ. ಆದ್ರೆ ಶುದ್ಧ ಭಕ್ತರಿಗೆ ಯಾವಾಗ್ಲೂ ಕೇಳುವಂತ ಆಗ್ತದೆ. ನಿನ್ನ ವಿಷಯ ಕೇಳುವುದು ಸಾಕು ಎಂದು ನನಗೆ ಅನಿಸುವುದಿಲ್ಲ. ನೋಡಿ, ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕೆಂದು ಎನಿಸುತ್ತದೆ. ಇದಕ್ಕೆ ಹೇಳುವುದು ಟೇಸ್ಟ್. ನಮ್ಗೆ ಟೇಸ್ಟ್ ಬರಬೇಕು. ಇವನಿಗೆ ಬಂದಿದೆ, ಅದು ರುಚಿ ಉಂಟು. ಆ ಕೃಷ್ಣನ ಬಗ್ಗೆ ಕೇಳುವಂತ ರುಚಿ ಉಂಟು.
ಎಸ್. ಈಗ ಅದೇ 19ರಿಂದ 32 ತನಕ ಕೃಷ್ಣ ಹೇಳಿದ್ದಾನೆ ಯಾವ ಯಾವ ರೀತಿ ಸ್ಮರಣೆ ಮಾಡಬೇಕು. ಆದಿತ್ಯ ಸಲ ನಾನು ವಿಷ್ಣು, ಬೆಳಕಿನ ನಾನು ಸೂರ್ಯ, ಮಾರುತನಲ್ಲಿ ಮರೀಚ, ನಕ್ಷತ್ರಗಳ ಚಂದ್ರ ನಕ್ಷತ್ರಗಳಲ್ಲಿ ನಾನು ಚಂದ್ರ, ವೇದಗಳಲ್ಲಿ ನಾನು ಸಾಮ, ದೇವತೆಗಳಲ್ಲಿ ನಾನು ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಚೇತನದಲ್ಲಿ ಜೀವಿಗಳಲ್ಲಿ ನಾನು ಚೇತನ, ರುದ್ರಗಳಲ್ಲಿ ನಾನು ಶಿವ, ಯಕ್ಷ ಮತ್ತು ರಾಕ್ಷಸರಲ್ಲಿ ನಾನು ಕುಬೇರ, ಪುರೋಹಿತರಲ್ಲಿ ನಾನು ಬೃಹಸ್ಪತಿ, ಸೇನಾಧಿಪತಿಗಳಲ್ಲಿ ನಾನು ಸ್ಕಂದ, ಸರಸ್ಸುಗಳಲ್ಲಿ ನಾನು ಸಮುದ್ರ, ಮಹರ್ಷಿಗಳಲ್ಲಿ ನಾನು ಭೃಗು, ಕಂಪನಗಳಲ್ಲಿ ನಾನು ಓಂ, ಜಪ ಯಜ್ಞದಲ್ಲಿ ನಾನು ಜಪಯಜ್ಞ. ಅದಕ್ಕೆ ನಾವು ಹೇಳುದು ಜಪ ಮಾಡಿ ಅಂತ ಕೃಷ್ಣ ಹೇಳಿದಾನೆ ಇಲ್ಲಿ. ಯಜ್ಞದಲ್ಲಿ ನಾನು ಜಪಯಜ್ಞ. ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ, ವೃಕ್ಷಗಳಲ್ಲಿ ನಾನು ಅಶ್ವಥ, ಋಷಿಗಳಲ್ಲಿ ನಾನು ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದರಲ್ಲಿ ನಾನು ಕಪಿಲ ಮುನಿ, ಕುದುರೆಗಳಲ್ಲಿ ನಾನು ಉಚ್ಚ ಹಿಯಶ್ರವ, ಗಜೇಂದ್ರದಲ್ಲಿ ನಾನು ಐರಾವತ. ನೋಡಿ, ಇದು ಎಲ್ಲ 19ರಿಂದ 38 ತನಕ ಅಷ್ಟು ಎಲ್ಲ ಶ್ಲೋಕಗಳು ಇದು ಉಂಟು. ಅದನ್ನು ನಾವು ಟೇಬಲ್ ಆಗಿ ನಿಮಗೆ ಕೊಟ್ಟಿದ್ದೇವೆ. ಮನುಷ್ಯರಲ್ಲಿ ನಾನು ರಾಜ, ಆಯುಧಗಳನ್ನು ವಜ್ರ, ಗೋವುಗಳಲ್ಲಿ ನಾನು ಸುರಭಿ, ಪ್ರಜೋತ್ಪಾದಿತ ಕಾರಣಗಳಲ್ಲಿ ನಾನು ಕಂದರ್ಪ, ಸರ್ಪಗಳಲ್ಲಿ ನಾನು ವಾಸುಕಿ, ಬಹು ಎಡೆಗಳ ನಾಗರಲ್ಲಿ ನಾನು ಅನಂತ, ಜಲವಾಸಿಗಳನ್ನು ವರುಣ, ಪಿತೃಗಳನ್ನು ಆರ್ಯಮ, ಶಾಸನ ನಿರ್ವಹಿಸುವಲ್ಲಿ ನಾನು ಯಮ, ದೈತ್ಯರಲ್ಲಿ ನಾನು ಭಕ್ತಪ್ರಹ್ಲಾದ, ಕ್ಷಯನುಂಟು ಮಾಡುವಲ್ಲಿ ನಾನು ಕಾಲ, ಪ್ರಾಣಿಗಳಲ್ಲಿ ನಾನು ಸಿಂಹ, ಪಕ್ಷಿಗಳಲ್ಲಿ ನಾನು ಗರುಡ, ಪರಿಶುದ್ಧಗೊಳಿಸುವಲ್ಲಿ ನಾನು ವಾಯು, ಶಾಸ್ತ್ರಧಾರಿಗಳಲ್ಲಿ ನಾನು ರಾಮ, ಮೀನುಗಳಲ್ಲಿ ನಾನು ತಿಮಿಂಗಿಲ, ನದಿಗಳಲ್ಲಿ ನಾನು ಗಂಗಾ, ಸೃಷ್ಟಿಗಳಲ್ಲಿ ನಾನು ಆದಿ ಅಂತ್ಯ ಮಧ್ಯ, ವಿದ್ಯೆಗಳಲ್ಲಿ ಆಧ್ಯಾತ್ಮಿಕ ವಿದ್ಯೆ, ಎಲ್ಲ ತಾರ್ಕಿಗಳಲ್ಲಿ ನಾನು ನಿರ್ಣಾಯಕ ಸತ್ಯ, ಅಕ್ಷರಗಳಲ್ಲಿ ನಾನು ಆ, ಮತ್ತೆ ಸಮಾಸದಲ್ಲಿ ನಾನು ದ್ವಂದ್ವ ಸಮಾಸ, ಸೃಷ್ಟಿಕರ್ತಲ್ಲಿ ನಾನು ಬ್ರಹ್ಮ. ಓಕೆ. ಸರ್ವಭಕ್ಷಣಾದ ಮೃತ್ಯು ನಾನೇ. ಮತ್ತೆ ಹೆಂಗಸರಲ್ಲಿ ನಾನು ಈ ಫೇಮ್, ಫಾರ್ಚೂನ್, ಸ್ಪೀಚ್, ಮೆಮೊರಿ, ಇಂಟೆಲಿಜೆನ್ಸ್, ಫೇತ್ಫುಲ್ನೆಸ್, ಪೇಷನ್ಸ್. ಮತ್ತೆ ಹಿಂಸಲ್ಲಿ ನಾನು ಬೃಹಸಮ, ಮತ್ತೆ ಪೋಯಟ್ರಿ ನಾನು ಗಾಯತ್ರಿ, ತಿಂಗಳಲ್ಲಿ ನಾನು ಮಾರ್ಗಶಿರ, ಮತ್ತೆ ಅದೇ ನವೆಂಬರ್ ಮತ್ತೆ ಡಿಸೆಂಬರ್ ಬರ್ತದೆ ಅದು, ಮತ್ತೆ ಸೀಸನ್ ಅಲ್ಲಿ ನಾನು ಸ್ಪ್ರಿಂಗ್, ಮತ್ತೆ ಚೀಟಿಂಗ್ ಅಲ್ಲಿ ನಾನು ಗ್ಯಾಮ್ಲಿಂಗ್, ಮತ್ತೆ ಓಕೆ ಸ್ಟ್ರೆಂತ್ ಸ್ಟ್ರಾಂಗ್ ಅಲ್ಲಿ ನಾನು ಸ್ಟ್ರೆಂತ್, ಡಿಸ್ಟೆನ್ಸ್ ಆಫ್ ವೃಷ್ಣಿಯಲ್ಲಿ ನಾನು ವಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಮತ್ತೆ ಸೇಜಸ್ ಅಲ್ಲಿ ನಾನು ವ್ಯಾಸ, ಥಿಂಕರ್ಸ್ ಅಲ್ಲಿ ಉಷನ, ಪನಿಷ್ಮೆಂಟ್ ಅಲ್ಲಿ ರಾಡ್ ಆಫ್ ಚೇಸ್ಟೈಸ್ಮೆಂಟ್, ವಿಕ್ಟ್ರೀಸ್ ಅಲ್ಲಿ ಮೊರಾಲಿಟಿ, ಸೀಕ್ರೆಟ್ಸ್ ಅಲ್ಲಿ ಸೈಲೆನ್ಸ್, ವೈಸ್ ಅಲ್ಲಿ ನಾನು ವಿಸ್ಡಮ್. ಎಸ್, ಈ ರೀತಿ. ಯಾಕೆಂದ್ರೆ ನಮ್ಗೆ ಈಗ ಕೃಷ್ಣನ ಕಾಣಲಿಕ್ಕೆ ಆಗುದಿಲ್ಲ, ಆಗ ಕೃಷ್ಣ ಈ ಬೇರೆ ಬೇರೆ ರೀತಿಯಲ್ಲಿ ಕೃಷ್ಣ ಹೇಳಿದ್ದಾನೆ, ಇದೆಲ್ಲ ನಾನೇ ಅಂತ ಹೇಳಿದ್ದಾನೆ. ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ, ಅಹಂ ಬೀಜ ಪ್ರದಾಪ್ರಿತ, ನಾನಿಲ್ಲದ ಚರಾಚರವಾದದ್ದು ಯಾವುದು ಇರಲು ಸಾಧ್ಯವಿಲ್ಲ. ಶತ್ರು ವಿಜೇತನ ಅರ್ಜುನನೇ, ನನ್ನ ದೈವಿಕ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿದ್ದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ. ನೋಡಿ, ತುಂಬಾ ಉಂಟು, ನಿನಗೆ ಸ್ವಲ್ಪ ಮಾತ್ರ ಹೇಳಿದ್ದೇನೆ. ಇದು ಗೋಲೋಕದಲ್ಲಿ. ಎಸ್, ಸಾರಿ. ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮತ್ ಊರ್ಜಿತಂ ಏವ ವಾ ತತ್ತದ್ ಏವ ಗಚತ್ವಾಂ ಮಾಂ ತೇಜೋ ಅಂಶ ಸಂಭವಂ. ಎಲ್ಲಾ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಎಂದು ತಿಳಿ. ನೋಡಿ, ಇದೆಲ್ಲ ಬಂದದ್ದು ಕೃಷ್ಣನ ವೈಭವದ ಒಂದು ಕಿಡಿಯಿಂದ. ಕೃಷ್ಣನಿಗೆ ತುಂಬಾ ಮಾಡಬಹುದು, ಆದ್ರೆ ಕೃಷ್ಣ ಜಸ್ತಿ ಒಂದು ಎಂತ ಹೇಳುದು, ಉಜ್ವಲವಾದ ಸೃಷ್ಟಿಗಳು ಕೃಷ್ಣನ ವೈಭವದ ಒಂದು ಕಿಡಿಯಿಂದ ಆದದ್ದು. ಆಗ ನೀವು ಎಣಿಸಿ, ಕೃಷ್ಣ ಎಂತದ ಅಂದ್ರೆ ಕೃಷ್ಣನ ಪೊಟ್ಯಾನ್ಶಿಯಲ್ ತುಂಬಾ ಉಂಟು, ಆದ್ರೆ ಕೃಷ್ಣ ಜಸ್ಟ್ ಒಂದು ಅವನ ಕಿಡಿಯಿಂದ ಇದು ಸೃಷ್ಟಿಯಾದದ್ದು. ಮತ್ತೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ, ಕೃಷ್ಣ ಈ ಅವನ ಕಾಲನವ ಕಚ್ತಾ ಇದ್ದಾನೆ. ಇದೆಂತಂದ್ರೆ ಪ್ರಳಯ ಆಗುವಾಗ ಮಾರ್ಕಂಡ ಋಷಿ ಇರ್ತಾರೆ. ಆ ಪ್ರಳಯ ಆಗುವಾಗ ಎಂತ ಆಗ್ತದೆ ಅಂದ್ರೆ, ಕೃಷ್ಣ ಅವನ ಪಾದವನ್ನು ಅವನೇ ಕಚ್ಚುದು. ಯಾಕೆಂದ್ರೆ ನೋಡಿ, ಎಲ್ಲ ಶುದ್ಧ ಭಕ್ತರಿಗೆ ಕೃಷ್ಣನ ಪಾದದಲ್ಲಿ ಇರ್ಲಿಕ್ಕೆ ಆಸೆ. ನಾನಿನ್ನ ಪಾದದ ಧೂಳಾದರೂ ಚೆನ್ನ ಸ್ವೀಕರಿಸು ಎನ್ನ ಸ್ವಾಮಿ. ಅಂದ್ರೆ ಕೃಷ್ಣನ ಪಾದದ ಧೂಳಾಗಲಿಕ್ಕೆ ಇಚ್ಛೆ ಶುದ್ಧ ಭಕ್ತರಿಗೆ. ಆಕ್ಚುಲಿ ಕೃಷ್ಣನ ಪಾದದಲ್ಲಿ ಧೂಳಿಲ್ಲ, ಅದು ಕೂಡ ಇದು ಶುದ್ಧ ಭಕ್ತರ ಇಚ್ಛೆ. ಹಾಗಾಗಿ ಕೃಷ್ಣನಿಗೆ ಆಗ್ತದೆ, ನನ್ನ ಪಾದದಲ್ಲಿ ಎಲ್ಲರೂ ಚರಣ ಕ್ರಮದಲ್ಲಿ ಇಷ್ಟು ಆಸಕ್ತಿ ಇಟ್ಟಿದ್ದಾರೆ, ನನ್ನ ಪಾದದಲ್ಲಿ ಎಂತ ಇರ್ಬೋದು ಅಂತ ಕೃಷ್ಣ ಕಚ್ಚುದಂತೆ.
ಎಸ್. ಹತ್ವಾ ಮೌನೈತೇನ ಕಿಜ್ಞಾತೇನ ತವಾರ್ಜುನ ವಿಸ್ತಭಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದು ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಕೃಷ್ಣ ಖಾಲಿ ಒಂದು ಅಂಶದಿಂದ ಇಡೀ ವಿಶ್ವವನ್ನು ವ್ಯಾಪಿಸಿ ಕೃಷ್ಣ ಧರಿಸಿದ್ದಾನೆ. ಈ ವಿವರವಾದ ಜ್ಞಾನದ ಅಗತ್ಯವಿಲ್ಲ. ಹಾಗೆ ನಾವು ತಿಳಿಬೇಕು ಕೃಷ್ಣ ಎಷ್ಟು ಗ್ರೇಟ್ ಅಂತ. ಆಚಾರ್ಯ ಹೇಳ್ತಾರೆ, ನಮ್ಗೆಲ್ಲರಿಗೂ ಗೊತ್ತುಂಟು ದೇವರು ಗ್ರೇಟ್ ಅಂತ, ಆದ್ರೆ ನಮ್ಗೆ ಎಷ್ಟು ಗ್ರೇಟ್ ಅಂತ ಗೊತ್ತಿಲ್ಲ. ಈ ಶ್ಲೋಕದಲ್ಲಿ ನಮ್ಗೆ ಅರ್ಥ ಆಗ್ತದೆ ಕೃಷ್ಣ ಎಷ್ಟು ಗ್ರೇಟ್. ಎಸ್. ಅಧ್ಯಾಯದ ಸಾರಾಂಶ: ಕೃಷ್ಣ ಇಸ್ ನೋಬಲ್ ಅಂಡ್ ಸೋರ್ಸ್ ಆಫ್ ಆಲ್. ನಮೇ ವಿದು ಸುರಾಗಣೆ ಶುದ್ಧ ಭಕ್ತಿ ಭಗವದ್ಗೀತೆ ಸಾರ ಮಚ್ಚಿತ ಮದ್ಗತ ಪ್ರಾಣ. ಅರ್ಜುನನು ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನು ಸ್ವೀಕರಿಸ್ತಾನೆ. ಸರ್ವಮೇತ ಋತಂ ಮನ್ಯೆ. ಶ್ರೀಕೃಷ್ಣನ್ ತನ್ನ ವಿಭೂತಿಗಳನ್ನು ವಿವರಿಸ್ತಾನೆ. ದಿವ್ಯ ಈ ಆತ್ಮ ವಿಭೂತಯ. ಎಸ್. ಎರಡದ ಪ್ರಶ್ನೆಯಲ್ಲಿ ಕೇಳ್ಬೋದು. ಕೃಷ್ಣ ಚೈತನ್ಯ. ಎಸ್. ಬಿಂದು ದೀಪಕ್ ಅವರೇ ಅನ್ಮ್ಯೂಟ್ ಮಾಡಿ ಮಾತಾಜಿ. ಪ್ರಭುಗಳೇ, ನೀವ್ ಹೇಳಿದ್ರಿ ದೇವ್ರನ್ನ ಹೊಗಳ್ಬೇಕು ಅಂತ. ದೇವ್ರನ್ನೂ ಆತರ ಹೊಗಳ್ಬೇಕಾ? ಮತ್ತೆ ದೇವರನ್ನು ಹೊಗಳದೆ, ದೇವರು ನಮ್ಮದ ಎಲ್ಲ ಕಾರಣ ದೇವರೇ. ದೇವರನ್ನು ಹೊಗಳದೆ ಮತ್ತೆ ನಾವು ಈಗ ಎಂತ ಮಾಡ್ತಿದ್ದೇವೆ? ನಾವು ಉಲ್ಟಾ ಮಾಡ್ತಿದ್ದೇವೆ. ನಾವು ನಮ್ಮನ್ನು ಹೊಗಳದೆ ಉಳಿದವರನ್ನು ಹೊಗಳ್ತಾ ಇದ್ದೇವೆ. ಆಕ್ಚುಲಿ ದೇವರನ್ನು ಹೊಗಳ್ಬೇಕು. ಅದು 4 ಪಾಯಿಂಟ್ಸ್ ಇನ್ನೊಂದ್ಸರಿ ರಿಪೀಟ್ ಮಾಡಿ ಪ್ರಭುಗಳೇ. ಫಸ್ಟ್ ದೇವರನ್ನು ಹೊಗಳ್ಬೇಕು. ಎರಡನೇದು ದೇವರಿಗೆ ಕೃತಜ್ಞ ರೂಪದಲ್ಲಿ ನಾವು ವಂದನೆ ಸಲ್ಲಿಸಬೇಕು. ಕೃಷ್ಣ, ನನಗೆ ಎಂತಂದ್ರೆ ನನ್ನ ಹರತೆಗಿಂತ ಜಾಸ್ತಿ ನೀವು ಕೊಟ್ಟಿದ್ದೀರಿ, ಅದಕ್ಕೆ ನಾನು ನಿಮ್ಗೆ ಕೃತಜ್ಞ ಅಂತ. ಮೂರನೇದು, ನಾವು ತುಂಬಾ ಲೈಫಲ್ಲಿ ನಾವು ಜನ್ಮದಲ್ಲಿ ನಾವು ತಪ್ಪು ಮಾಡಿದ್ದೇವೆ, ಈಗ ಕೂಡ ತಪ್ಪು ಮಾಡ್ತಾ ಇದ್ದೇವೆ. ನಾನು ಹೋದ ಜನ್ಮದಲ್ಲಿ ಈಗ ತುಂಬಾ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು. ಮತ್ತೆ ನಾವು ದೇವರ ಹತ್ರ ಕೇಳ್ಬೇಕಂತ. ಅದು ಕೂಡ ಭೌತಿಕ ಇದು ಕೇಳಬಾರ್ದು, ಯಾವುದೇ ಭೌತಿಕವನ್ನು ಕೇಳಬಾರ್ದು ನಾವು. ಯಾಕೆಂದ್ರೆ ಹೇಗೆ ದುಃಖವು ಕೇಳದೆ ಬರ್ತದೆ, ಈಗ ನಮ್ಗೆಲ್ಲರಿಗೂ ದುಃಖ ಬರ್ತದೆ, ಜೀವನದಲ್ಲಿ ಬಂದಿದೆ ತುಂಬಾ ಸತಿ. ಅದು ನಾವು ಎಂತ ಕೇಳಿ ಬರುವುದಾ? ಕೇಳದೆ ಬರ್ತದೆ. ಹೇಗೆ ಸುಖವು ಕೇಳದೆ ಬರ್ತದೆ, ಸುಖವು ಕೇಳದೆ ಬರ್ತದೆ. ಅದೇ ರೀತಿ ನಾವು ಸುಖವನ್ನು ನಾವು ಕೇಳಬಾರ್ದು. ನಾವು ಭಕ್ತಿಯಲ್ಲಿ ನಾನು ಹೇಗೆ ಮುಂದೆ ಸಾಧಿಸು, ನಿನ್ನ ಚರಣ ಗಮನದಲ್ಲಿ ನನ್ನನ್ನು ಸದಾ ತೊಡಗಿಸು, ಅದನ್ನು ನಾವು ಕೇಳಬೇಕು. ಅರ್ಥ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್. ಅಭಿನವ್ ಅರ್ನವ್. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಶ್ಲೋಕ ಕಲ್ತೀನಿ ಗುರುಜಿ. ಯಾವ ಶ್ಲೋಕ? 8ನೇ ಅಧ್ಯಾಯದ 5ನೇ ಶ್ಲೋಕ ಗುರುಜಿ. ಎಸ್, ಹೇಳು. ಅಂತಕಾಲೇ ಚ ಮಾಂವೇವ ಸ್ಮರನ್ ಮುಕ್ತ್ವಾ ಕಲೇವರಂ ಪ್ರಯಾತಿ ಸದ್ಮದ್ಭವಂ ಯತೇನಾಸ್ತಿ ಅತ್ರ ಸಂಶಯ. ಓಕೆ. ಅರ್ನವ್ ಕಲೀಲಿಲ್ವಾ? ಗುರುಜಿ. ಯಾವ ಶ್ಲೋಕ? 7ನೇ ಅಧ್ಯಾಯದ 4ನೇ ಶ್ಲೋಕ. ಹೇಳು. ಭೂಮಿನೋ ನಲವಾಯು ಕಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತ್ಯಮ್ಮೆ ಬಿನಾ ಪ್ರಕೃತಿ ಅಷ್ಟಡ. ಎಸ್. ಓಕೆ. ವೆರಿ ಗುಡ್. ವೆರಿ ಗುಡ್. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್. ಎಸ್. ಯಾರ್ದಾದ್ರು ಪ್ರಶ್ನೆ ಉಂಟಾ? ಪ್ರಶ್ನೆ ಉಂಟಾ ಯಾರ್ದಾದ್ರು? ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಇಲ್ಲ? ಎಲ್ಲರಿಗೂ ತಿಳಿತೇನ? ಕ್ಲಿಯರ್ ಆಗಿ ಎಲ್ಲ ತಿಳಿತೇನ? 10ನೇ ಅಧ್ಯಾಯ ಯಾರ್ದು ಪ್ರಶ್ನೆ ಕಾಣುವುದಿಲ್ಲ? ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ತಿಳಿತಾ? ಯಾರು ಡೌಟ್ ಏನಿಲ್ಲ, ಎಲ್ಲವೂ ತಿಳಿತು ಕ್ಲಿಯರ್ ಆಗಿ. ಪ್ರಶ್ನೆದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಎಸ್. ಜಯಲಕ್ಷ್ಮಿ ಅವರೇ. ಎಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಮಾತಾಡಿ ಜಯಲಕ್ಷ್ಮಿ ಅವರೇ.
ಏನ್ ಕೇಳ್ಬೇಕು ದೇವ್ರ ಹತ್ರ? ದೇವ್ರ ಹತ್ರ ನಾನು ಈಗ ಹೇಳಿದೆ. ದೇವ್ರ ಹತ್ರ ನೀವು ಎಂತ ಕೇಳ್ತೀರಿ ದೇವ್ರ ಹತ್ರ? ನಿಮ್ಮ ಭಕ್ತಿ ನಿಮ್ಮ ಶುದ್ಧ ಭಕ್ತಿ ಹೆಚ್ಚಿಸಿ ಕೇಳ್ಬೇಕಾ? ನಾನು ನನಗೆ ಆ ನಿನ್ನ ಸೇವೆಯಲ್ಲಿ, ಚರಣ ಕಮಲದ ಸೇವೆಯಲ್ಲಿ ನನ್ನನ್ನು ತೊಡಗಿಸು, ನಿನ್ನ ಭಕ್ತಿ ಸೇವೆಯಲ್ಲಿ ನನ್ನನ್ನು ತೊಡಗಿಸು, ಇದನ್ನು ನಾವು ಕೇಳ್ಬೇಕು. ನಿಮ್ಮ ಕೃಪೆಯನ್ನು ಕೊಡಿ. ಅಲ್ಲ, ನಾವು ಆ ಕೃಪೆಯನ್ನು, ಹೌದು ಕೃಪೆಯನ್ನು ಕೊಡ್ಲೇಬೇಕು, ಕೃಪೆ ಇಲ್ಲದೆ ಆಗುದಿಲ್ಲ. ಆದ್ರೆ ಸದಾ ಅನುಗ್ರಹವನ್ನು ಕೊಡಿ. ಅಲ್ಲ, ಅದೇ ಅನುಗ್ರಹ ಕೊಡ್ಬೇಕು. ಆದ್ರೆ ಕೃಷ್ಣ ನಿನ್ನ ಚರಣ ಕಮಲದಲ್ಲಿ ನನಗೆ ಸೇವೆಯನ್ನು ಕೊಡು, ನಿನ್ನ ಪಾದದಲ್ಲಿ ನನಗೆ ಸೇವೆಯನ್ನು ಕೊಡು, ನಿನ್ನ ಸೇವೆಯಲ್ಲಿ ನನ್ನನ್ನು ತೊಡಗಿಸು, ಅಷ್ಟು ಕೇಳಿದ್ರೆ ಸಾಕು. ನಿನ್ನ ಸೇವೆಯಲ್ಲಿ ನನ್ನನ್ನು ತೊಡಗಿಸು, ಇದನ್ನು ನಿರಂತರ ಭಕ್ತಿಯನ್ನು ಕೊಡಿ. ಹೌದು, ಸೇವೆಯನ್ನು ತೊಡಗಿಸು ಅಂದ್ರೆ ಅದರಲ್ಲಿ ಬರ್ತದೆ, ಎಲ್ಲ ಭಕ್ತಿ ಎಲ್ಲ ಬರ್ತದೆ. ಸೇವೆಯಲ್ಲಿ ನನ್ನನ್ನು ತೊಡಗಿಸು, ನಿನ್ನ ಸೇವೆಯಲ್ಲಿ. ಓಕೆ, ಆಯ್ತು ಪ್ರಭುಳೆ. ಎಸ್, ಓಕೆ, ಹರೇ ಕೃಷ್ಣ. ಎಸ್ ಮುರಳಿ ಅವರೇ, ಮುರಳಿ ಅವರೇ ಅನ್ಮ್ಯೂಟ್ ಮಾಡಿ ಸರ್. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ, ಹೇಳಿ. ನನಗೆ ಒಂದು ಸಂಶಯ ಬಂದಿದೆ. ಈಗ ನಾವು ದೇವರ ಮನೆಯಲ್ಲಿ ಎಲ್ಲಾ ದೇವರುಗಳ ಫೋಟೋಗಳನ್ನು ಇಟ್ಟಿರ್ತೀವಿ. ಪ್ರಾರ್ಥನೆ ಮಾಡುವಾಗ ಎಲ್ಲಾ ದೇವರುಗಳಿಗೂ ಪ್ರಾರ್ಥನೆ ಮಾಡ್ತೀವಿ. ನಿನ್ನೆ ನೀವು ಹೇಳಿದ್ರಿ ದೇವತೆಗಳನ್ನ ಪೂಜೆ ಮಾಡಿದ್ರೆ ನಾವು ದೇವರ ಹತ್ರ ಹೋಗ್ತೀವಿ, ಪಿತೃಗಳನ್ನ ಪೂಜೆ ಮಾಡಿದ್ರೆ ಪಿತೃಗಳ ಹತ್ರ ಹೋಗ್ತೀವಿ, ಭೂತಗಳನ್ನ ಇದ್ ಮಾಡಿದ್ರೆ ಭೂತಗಳ ಹತ್ರ ಹೋಗ್ತೀವಿ ಅಂತ. ನಾವ್ ಎಲ್ಲಾ ದೇವ್ರನ್ನು ಪೂಜೆ ಮಾಡ್ತೀವಿ. ಆಗ ಯಾರ ಹತ್ರ ಹೋಗ್ತೀವಿ ನಾವು? ಬರೀ ಕೃಷ್ಣನ್ ಮಾತ್ರ ಮಾಡ್ಬೇಕಾ ಎಲ್ಲ ನೋಡ್ಕೊಂಡು? ಬೇರೆ ಪ್ರಾರ್ಥನೆಗಳನ್ನ ಮಾಡ್ಲೇಬಾರ್ದಾ? ನೋಡಿ, ನಿನ್ನೆ ನೀವೆಲ್ಲಿಲ್ವಾ ಇದಕ್ಕೆ? ನಾನು ನೆನ್ನೆ ಇದ್ದೆ. ನಾನು ನಿನ್ನೆ ಸಂಜೆ ಕ್ಲಾಸಲ್ಲಿ ಸಂಜೆ ಕ್ಲಾಸ್ ಈಗ ಒಂದು ತಿಳಿಸ್ತೇನೆ, ಒಂದು ನಿಮಿಷ ಉಂಟು. ಓಕೆ, ನೋಡಿ, ಶ್ರೀಮದ್ ಭಾಗವತಂ ಅಲ್ಲಿ ನಿಮ್ಮ ಈ ಪ್ರಶ್ನೆಗೆ ಉತ್ತರ. ಶ್ರೀಮದ್ ಭಾಗವತಂ 2ನೇ ಸ್ಕಂದ, 2ನೇ ಸ್ಕಂದದಲ್ಲಿ 2ನೇ ಸ್ಕಂದದಲ್ಲಿ ನಮ್ಮ ಸೂತ ಗೋಸ್ವಾಮಿ, ಶುಕದೇವ್ ಗೋಸ್ವಾಮಿ, ಶುಕಮುನಿ ಪರೀಕ್ಷಿತ್ ಮಹಾರಾಜಿಗೆ ಹೇಳ್ತಾರೆ. 10ನೇ ಶ್ಲೋಕದಲ್ಲಿ ಉಂಟು. ಅದು 2ನೇ ಸ್ಕಂದದ್ದು 3ನೇ ಅಧ್ಯಾಯದ್ದು 10ನೇ ಶ್ಲೋಕ. ಆ ಶ್ಲೋಕ ಎಂತ ಹೇಳ್ತಾ ಉಂಟು ನೋಡಿ. ಅಕಾಮಸರೋ ಕಾಮೋವ ಮೋಕ್ಷ ಕಾಮ ಉದಾರದಿ ತೀವ್ರೇನ ಭಕ್ತಿ ಯೋಗೇನ ಯಜತೆ ಪುರುಷಂ ಪರಂ. ಈ ಶ್ಲೋಕ ಎಂತ ಹೇಳ್ತಾ ಉಂಟು ಅಂದ್ರೆ, ಯಾವ ವ್ಯಕ್ತಿಗೆ ಉನ್ನತ ಮಟ್ಟದ ಬುದ್ಧಿ ಉಂಟು, ಯಾವ ವ್ಯಕ್ತಿಗೆ ಉನ್ನತ ಮಟ್ಟದ ಬುದ್ಧಿ ಉಂಟು, ಅವನ ಈ ಎಂತ ಹೇಳುದು, ಭೌತಿಕ ಇಚ್ಛೆ ಇರಲಿ, ಭೌತಿಕ ಇಚ್ಛೆ ಇಲ್ಲದಿರ್ಲಿ, ಮುಕ್ತಿಯನ್ನು ಬಯಸ್ಲಿ, ಇದು ಮೂರಕ್ಕೂ ಕೂಡ ಅವ ದೇವೋತ್ತಮ ಪರಮಪುರುಷ ಕೃಷ್ಣನಲ್ಲಿ ಹೋಗ್ಬೇಕಂತ ಈ ಶ್ಲೋಕ ಹೇಳ್ತಾ ಉಂಟು. ಗೊತ್ತಾಯ್ತಾ? ಅಂದ್ರೆ ಅರ್ಥ, ನಾವು ಯಾವ ದೇವ್ರ ಪೂಜೆ ಮಾಡೋದು ಕೃಷ್ಣ ಹತ್ರ ಹೋಗುತ್ತೆ ಅದು ಅಂತನಾ? ಕೃಷ್ಣ ಹತ್ರ ಹೋಗ್ತದೆ. ಹಾಗಾಗಿ ಹೇಗೆ ಅಂದ್ರೆ ನೋಡಿ, ಈಗ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಈಗ ನಿಮಗೆ ಒಂದು ಕೆಲಸ ಆಗ್ಬೇಕು, ನಿಮ್ಮ ಮನೆದೊಂದು ದೊಡ್ಡ ಒಂದು ಎಂತ ಹೇಳುದು, ಒಂದು ಕನೆಕ್ಷನ್ ಎಲ್ಲ ರೋಡ್ ವ್ಯವಸ್ಥೆ ಎಂತಾದ್ರೂ ಆಗಿರ್ಬೋದು, ಅಂದ್ರೆ ಪೈಪ್ ಬರುವಂತದ್ದು, ಇಲ್ಲದ್ರೆ ಎಲೆಕ್ಟ್ರಿಸಿಟಿ, ಎಂತ ದೊಡ್ಡ ಕೆಲಸ ಆಗ್ಬೇಕು. ನೀವು ಮೇಯರ್ ಹತ್ರ ಹೋಗ್ತೀರಿ. ಮೇಯರ್ ಹತ್ರ ಹೋಗಿ ಅವರು ಹಿಂದೆ ಆಗ್ತಾ ಇದ್ದಾರೆ, ಅಂದ್ರೆ ನಾಳೆ ಬನ್ನಿ ಹಾಗೆ ಹೇಳ್ತಾ ಇದ್ದಾರೆ. ಸಪೋಸ್ ನಿಮ್ಗೆ ಚೀಫ್ ಮಿನಿಸ್ಟರ್ ಪರಿಚಯ ಉಂಟು, ತುಂಬಾ ಕ್ಲೋಸ್ ಇದ್ದಾರೆ. ನೀವು ಚೀಫ್ ಮಿನಿಸ್ಟರ್ ಹತ್ರ ಹೋಗುದು ಒಳ್ಳೇದಾ, ಮೇಯರ್ ಹತ್ರ ಹೋಗುದು ಒಳ್ಳೇದಾ? ಚೀಫ್ ಮಿನಿಸ್ಟರ್ ಹತ್ರ ಹೋಗುದು ಒಳ್ಳೇದು. ಓಕೆ, ಚೀಫ್ ಮಿನಿಸ್ಟರ್ ನೇಮಕ ಮಾಡಿದ್ದು ಮೇಯರ್ ಅನ್ನು. ಹಾಗಾಗಿ ದೇವತೆಗಳ ಹೋದ್ರೆ ನಿಮ್ಗೆ ಫಲ ಸಿಗ್ತದೆ, ಆದ್ರೆ ಅದು ಭೌತಿಕ ಫಲ. ಗೊತ್ತಾಯ್ತಾ? ಆದ್ರೆ ನಿಮ್ಗೆ ಆಧ್ಯಾತ್ಮಿಕ ಸಿಗ್ಬೇಕಿದ್ರೆ ನೀವು ನೇರ ಕೃಷ್ಣನಲ್ಲಿ ಹೋಗ್ಬೇಕು. ಗೊತ್ತಾಯ್ತಾ? ಅದು ಇಲ್ಲಿ ಎಂತ ಹೇಳುದಂದ್ರೆ ನೋಡಿ, ಫಸ್ಟಿಗೆ ಧನ್ಯವಾದ ಗುರುಜಿ. ಹರೇ ಕೃಷ್ಣ. ಇಲ್ಲಿ ಹೇಳಿದ್ದಾರೆ ಫಸ್ಟಿಗೆ ಶುಕಮುನಿ, ಬುದ್ಧಿವಂತರು ಎಲ್ಲಿ ಹೋಗ್ತಾರಂತೆ? ಬುದ್ಧಿವಂತರು ಯಾರ ಅಂದ್ರೆ ಬುದ್ಧಿಯು ಇದುಂಟು ಅವರು ಕೃಷ್ಣನಲ್ಲಿ ಹೋಗ್ತಾರೆ, ಇಲ್ಲದ್ರೆ ಅವರು ದೇವತೆಗಳ ಹೋಗ್ತಾರೆ. ಅಲ್ಲಿ ಕೂಡ ಅವರಿಗೆ ಸಿಗುವುದು ಅದೇ, ಕೃಷ್ಣ ಕೂಡ ಅದನ್ನೇ ಕೊಡ್ತಾನೆ. ಕೃಷ್ಣ ಕೊಟ್ಟಾಗ ಅದು ಗ್ಯಾರಂಟಿಯಲ್ಲಿ ಸಿಗ್ತದೆ. ಅವ್ರು ದೇವತೆಗಳು ಕೊಟ್ರೆ ಏನು ಗ್ಯಾರಂಟಿ ಇಲ್ಲ. ಹೇಗಂದ್ರೆ ನೋಡಿ, ಈಗ ಜನರು ಹೋಗ್ತಾರೆ ದೇವತೆಗಳ ಹತ್ರ, ಅವರಿಗೆ ಎಲ್ಲ ಅಂತಸ್ತು ಎಲ್ಲ ಬೇಕು, ದೇವತೆಗಳು ಕೊಡ್ತಾರೆ. ಯಾಕಂದ್ರೆ ಭೌತಿಕ ಲೋಕ ಅವರಿಗೆ ಜವಾಬ್ದಾರಿ, ಅವ್ರು ಕೊಡ್ತಾರೆ. ಆದ್ರೆ ಅದು ಗ್ಯಾರಂಟಿ ಇಲ್ಲ. ಕೃಷ್ಣ ಹಾಗೆಲ್ಲ, ಕೃಷ್ಣ ನೋಡಿ ಕೊಡುದು.
ಹೇಗೆ ಇವ್ ಇಡ್ತಾನ ಅಂದ್ರೆ ಕೃಷ್ಣ ಕೊಟ್ಟದ್ದು ಶಾಶ್ವತ. ಅವನ್ ನೋಡ್ತಾನೆ ಇವನಿಗೆ ಕ್ವಾಲಿಫಿಕೇಶನ್ ಉಂಟಾ ನಾನೀಗ ಕೊಟ್ರೆ. ಅಂದ್ರೆ ಆಚಾರ್ಯ ಹೇಳ್ತಾರೆ ಕೃಷ್ಣ ಒಮ್ಮೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಈ 2 ಕೈ ಸಾಲದಂತೆ ಅಷ್ಟು ಕೊಡ್ತಾನೆ. ಆದ್ರೆ ಕೃಷ್ಣ ಯೋಚನೆ ಮಾಡಿ ಕೊಡುದು. ಇಡುವುದು ಗ್ಯಾರಂಟಿ ಆದ್ರೆ ಮಾತ್ರ ಕೊಡುದು, ಇಲ್ಲದೆ ಕೊಡುದಿಲ್ಲ. ಸರಿ. ಓಕೆ ಸರ್, ಧನ್ಯವಾದ ಗುರುಜಿ. ಹರೇ ಕೃಷ್ಣ. ಓಕೆ, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಉರ್ಮಿಳಾ ಮಾತಾಜಿ. ಎಸ್ ಮಾತಾಜಿ, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಅದು ನಂಬರ್ ಇನ್ನೊಂದ್ಸರಿ ಹೇಳ್ತೀರಾ ಗುರುಜಿ? ಈಗ ಹೇಳಿದ್ದ ಶ್ಲೋಕದ್ದು ದ್ವಿತೀಯ ಅಧ್ಯಾಯದಲ್ಲಿ ದ್ವಿತೀಯ ಸ್ಕಂದ 3ನೇ ಅಧ್ಯಾಯ ಹೇಳಿದ್ರಲ್ವಾ? ದ್ವಿತೀಯ ಸ್ಕಂದ 3ನೇ ಅಧ್ಯಾಯ 10ನೇ ಶ್ಲೋಕ. ಧನ್ಯವಾದ ಪ್ರಭುಜಿ, ಧನ್ಯವಾದ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳಿ ನೋಡಿ. ಪ್ರಶ್ನೆಗಳು ಕೇಳಿಯೇ ನಮ್ಗೆ ಎಂತ ಆಗುದು, ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದು. ಪ್ರಶ್ನೆಗಳು ಬರ್ಬೇಕು, ಎಲ್ಲ ಪ್ರಶ್ನೆಗಳು ಕ್ಲಿಯರ್ ಆಗ್ಬೇಕು. ಇಲ್ಲದ್ರೆ ಅದು ಒಳಗೆ ಆಗಿ ಇರ್ತದೆ. ಮತ್ತೆ ಹೆಂಗಾಗ್ತದೆ ನಮ್ಗೆ, ನಾವು ಮಾಡ್ತೇವೆ ಆದ್ರೆ ಅದು ಒಳಗೆ ಎಂತ ಅದು ಕೊಳೆತಾ ಇರ್ತದೆ. ಪ್ರಶ್ನೆಗಳು ಹೊರಗೆ ಬರ್ಬೇಕು. ಎಸ್ ಎಸ್, ಹರಿಣಿ ಕೃಷ್ಣ. ಎಸ್ ಮಾತಾಜಿ. ಹರೇ ಕೃಷ್ಣ ಗುರುಗಳೇ. ಹೇಳಿ ಮಾತಾಜಿ. ಅದು ನಾವು ಈಗ ಕೃಷ್ಣನನ್ನು ಹೊಗಳ್ಬೇಕಂತ ಹೇಳಿದ್ರೆ ನಾವು ದಿನಾಲು ಹರೇ ಕೃಷ್ಣ, ಅದು ಈಗ ನಾವೀಗ ಕೃಷ್ಣನ ಎದುರು ನಿಂತಾಗ ನಾವು ಶ್ಲೋಕಗಳನ್ನು ಹೇಳುದು ಅಥವಾ ನಮ್ಗೆ ಏನು ಕೃಷ್ಣನ ಹೆಸರು ಬರ್ತದೆ ನಾಮಸ್ಮರಣೆ ಅದನ್ನು ಮಾಡುದಲ್ಲ ಪ್ರಭುಗಳೇ? ವೆರಿ ಗುಡ್, ಒಳ್ಳೆ ಪ್ರಶ್ನೆ. ನೋಡಿ, ಇಂಥ ಪ್ರಶ್ನೆ ಎಲ್ಲ ಕೇಳ್ಬೇಕು. ಸೂಪರ್ ಪ್ರಶ್ನೆ. ನೋಡಿ, ಆಚಾರ್ಯ ಹೇಳ್ತಾರೆ ಪ್ರಾರ್ಥನೆ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಉಂಟಲ್ಲ, ಅದು ಪ್ರಾರ್ಥನೆ. ನಮ್ಮ ಆಚಾರ್ಯ ಹೇಳಿದ್ರು, ಪ್ರಭುಪಾದ ಹೇಳಿದ್ರು. ಹೇಗಂದ್ರೆ ಹರೇ ಅಂದ್ರೆ ರಾಧಾ ಮತ್ತೆ ಕೃಷ್ಣ. ನೆಕ್ಸ್ಟ್ ನಾವು ಯಾಕಂದ್ರೆ ಕೃಷ್ಣನ ಹತ್ರ ಕ್ಲೋಸ್ ಯಾರು? ರಾಧಾರಾಣಿ. ಹಾಗಾಗಿ ನಾವು ರಾಧಾರಾಣಿ ಅಂತ ಕೇಳುದು, ಓ ರಾಧಾರಾಣಿ ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು. ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರ ನಾವು ಹೇಳ್ತಾ ಜಪ ಮಾಡ್ತಾ 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 ಅಂದ್ರೆ ಅದು ಕ್ರೈಯಿಂಗ್ ಔಟ್ ಆಫ್ ಲಾರ್ಡ್, ಅಂದ್ರೆ ದೇವರಿಗೋಸ್ಕರ ನಮ್ಮ ಕೂಗು. ಹರೇ ಕೃಷ್ಣ ಮಹಾಮಂತ್ರವು ದೇವರಿಗೋಸ್ಕರ ಕೂಗು. ಅದನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ರೀತಿ ನಾವು ಜಪ ಮಾಡ್ತಾ 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 ನಾವು ಕೃಷ್ಣನ ಕರೆಯುವುದು. ಕೃಷ್ಣ ನನ್ನ ಸೇವೆಯಲ್ಲಿ ತೊಡಗಿಸು, ಕೃಷ್ಣ ನನ್ನ ಸೇವೆಯಲ್ಲಿ ತೊಡಗಿಸು, ಕೃಷ್ಣ ನನ್ನ ಸೇವೆಯಲ್ಲಿ ತೊಡಗಿಸು, ಈ ರೀತಿ. ಎಸ್, ಓಕೆ, ತುಂಬಾ ಧನ್ಯವಾದಗಳು ಪ್ರಭು. ನೋಡಿ, ಇಂಥದ್ದು ಒಳ್ಳೆ ಪ್ರಶ್ನೆ ಎಲ್ಲ ಕೇಳ್ಬೇಕು. ಹಾಗಾಗಿ ಈಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಬೇಕು. ಇದರಿಂದ ಎಂತಾಗ್ತದೆ, ನಾವು ಕೃಷ್ಣನನ್ನು. ಓಕೆ, ಎಸ್ ಪಲ್ಲವಿ MS, ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಅದೇ ನೀವು ಕೃಷ್ಣ ನೋಡಿ ನೋಡಿ ಕೊಡ್ತಾನೆ ಅಂತ ಹೇಳಿದ್ದಲ್ವಾ ಪ್ರಭುಜಿ? ಇವಾಗೆಲ್ಲ ಭ್ರಷ್ಟ ರಾಜಕಾರಣಿಗಳಿದಾರಲ್ವಾ, ಅದು ಎಷ್ಟೊಂದು ಆಸ್ತಿ ಹಣ ಎಲ್ಲ ಕೊಟ್ಟಿರ್ತಾನೆ, ಅದು ಹೆಂಗೆ ಪ್ರಭುಜಿ? ಯಾವ್ದಲ್ಲಿ? ಈಗ ರಾಜಕಾರಣಿಗಳಲ್ಲಿ ಇರ್ತಾರಲ್ವಾ, ತುಂಬಾನೇ ಭ್ರಷ್ಟ ಇರ್ತಾರೆ ಅವರು ಅಲ್ವಾ ಪ್ರಭುಜಿ? ಅವ್ರಿಗೆ ಎಷ್ಟೊಂದು ಹಣ ಆಸ್ತಿ ಎಲ್ಲ ಕೊಟ್ಟಿರ್ತಾನೆ ಅಲ್ವಾ, ಅದ್ ಹೆಂಗೆ ಪ್ರಭುಜಿ? ಅದು ಕೃಷ್ಣ ಕೊಟ್ಟದಲ್ಲ. ಅದೇಂತಂದ್ರೆ ದೇವತೆಗಳೆಲ್ಲ ಕೊಟ್ಟದ್ದು. ಅವರು ಲಾಸ್ಟ್ ಲೈಫ್ ಅಲ್ಲಿ ಪುಣ್ಯ ಮಾಡಿದ್ದಾರೆ. ಹೇಗಂದ್ರೆ ನೀವೀಗ ಅನುಭವಿಸೋದು ಈ ಲೈಫ್ ಇದಲ್ಲ, ನಿಮ್ಮ ಲಾಸ್ಟ್ ಲೈಫ್ ಇದು. ಲಾಸ್ಟ್ ಲೈಫ್ ಅಲ್ಲಿ ನೀವು ಅಷ್ಟು ಪುಣ್ಯ ಮಾಡಿದಿರಿ, ಈ ಲೈಫ್ ಅಲ್ಲಿ ಅದು ನೀವು ಗಳಿಸ್ತೀರಿ ಅಷ್ಟೇ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ನೆಕ್ಸ್ಟ್ ಲೈಫ್ ಎಂತ ಆಗ್ತಾರಂತ. ಆದ್ರೆ ನಮ್ಗೆ ಶಾಸ್ತ್ರದಲ್ಲಿ ಎಲ್ಲ ಉಂಟು. ನೆಕ್ಸ್ಟ್ ಲೈಫ್ ಈಗ ಬೇಡ ಮಾಡಿದ್ರೆ ನೆಕ್ಸ್ಟ್ ಲೈಫ್ ಎಂತ ಬಡಿತೇವೆ ಅಂತ ಎಲ್ಲ ಉಂಟು ಶಾಸ್ತ್ರ. ಧನ್ಯವಾದ ಪ್ರಭುಜಿ, ಧನ್ಯವಾದ. ಎಸ್ ಲಕ್ಷ್ಮೀ ದೀಪ ಅವರೇ. ಎಸ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಎಸ್, ಈಗ ಭಗವಂತನಿಗೆ ನಾವೇನಾದ್ರೂ ಕೇಳಿದ್ರೆ ಕೇಳಿದ್ದಷ್ಟು ಮಾತ್ರನೇ ಕೊಡ್ತಾರೆ. ಕೇಳಿಲ್ಲ ಅಂತ ಅಂದ್ರೆ ನಮಗೆ ಏನು ಬೇಕೋ ಅದು ಭಗವಂತನಿಗೆ ಗೊತ್ತಿರುತ್ತೆ. ಅದು ನಾವ್ ಕೇಳಿದಕ್ಕಿಂತ 2ರಷ್ಟು ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅದ್ ಹೇಗೆ? ನೋಡಿ, ಹೇಗಂದ್ರೆ ಈಗ ಕೇಳ್ಬಾರ್ದು ಅಂತ ಹೇಳ್ತಾರೆ ಭಗವಂತನ ಹತ್ರ, ನಾವೇನೂ ಕೇಳ್ಬಾರ್ದು. ನೋಡಿ, ಈಗ ನಿಮ್ಗೆ ಎಷ್ಟು ಮಕ್ಕಳಿದ್ದಾರೆ ಮಾತಾಜಿ?
ಒಬ್ಳೆ ಪ್ರಭುಜಿ. ಒಬ್ಳೆ. ಎಷ್ಟು ದೊಡ್ಡವಳು? 5 years. 5 years. ಓಕೆ. ನೀವು ನಿಮ್ಮ ಮಗಳಿಗೆ ಎಲ್ಲವನ್ನು ಕೊಡ್ತಾ ಇದ್ದೀರಿ, ಅದು ಕೇಳಿ ಕೊಡುದಾ ನೀವು ಮತ್ತೆ ನಿಮ್ಮ ಹಸ್ಬೆಂಡ್? ಕೇಳದೆ ಕೊಡುದಲ್ಲ? ಹೌದು ಪ್ರಭುಜಿ. ಹಾ, ಅದೇ ರೀತಿ ಕೃಷ್ಣ ಕೂಡ ಕೇಳದೆ ಕೊಡ್ತಾನೆ. ನಾವು ಕೇಳ್ಬೇಕಂತಿಲ್ಲ. ಅದೇ ಪ್ರಭುಜಿ, ಕೇಳ್ಬೇಕು ಅಂತ ಇಲ್ಲ. ಇವಾಗ ಕೇಳಿದ್ರೆ ಅಷ್ಟಕ್ ಮಾತ್ರನೇ ಕೊಡ್ತೀವಿ ನಾವು ನಮ್ಮ ಮಕ್ಳಿಗೆ ಅಷ್ಟೇನೆ. ಅವ್ರು ಕೇಳಲಿಲ್ಲ ಅಂತ ಇಂದ ಇನ್ನೂ 2ರಷ್ಟು ಕೊಡ್ತೀವಿ ಅಲ್ಲ. ಅದು ಈಗ ಕೃಷ್ಣ ಕೇಳ್ಬಾರ್ದು ಹಾಗೆ- ಅಂತ ಅಲ್ವಾ ಭಗವಂತನಿಗೆ? ಕೃಷ್ಣ ಹಾಗೆಲ್ಲ, ಕೃಷ್ಣನಿಗೆ ಗೊತ್ತುಂಟು ಯಾವ ಟೈಮಲ್ಲಿ ಎಂತ ಕೊಡ್ಬೇಕು ಎಲ್ಲ ಗೊತ್ತುಂಟು. ಅದು ನಾವು ಅದಕ್ಕೆ ಅಲ್ವಾ ಪ್ರಭುಜಿ ನಾವ್ ಏನು ಕೇಳ್ಬಾರ್ದು ಭಗವಂತನ ಹತ್ರ. ಇಲ್ಲ ಭಗವಂತ ನಾವು ಭಕ್ತಿಯನ್ನು ಕೇಳ್ಬೇಕು. ಅದೇ ಅದ್ ಒಂದೇ ಬಿಟ್ರೆ ಬೇರೆ ಇನ್ನೇನು ಕೇಳೋದಿಲ್ಲ. ಈಗ ಭೌತಿಕ ಫಲಗಳಲ್ಲಿ ಹಾ. ಅದು ಕೊಡು ಇದು ಕೊಡು ಅಂತ ಕೇಳಿದ್ರೆ ಅಷ್ಟು ಮಾತ್ರನೇ ಕೊಡ್ತಾರೆ. ಅಲ್ಲ, ಭೌತಿಕ ಫಲ ಕೇಳಬಾರ್ದು. ಯಾಕೆಂದ್ರೆ ಅದು ಕೇಳದೆ ಬರ್ತದೆ. ಹೇಗೆ ದುಃಖವು ಕೇಳದೆ ಬರ್ತದೆ, ಅದೇ ರೀತಿ ನಮ್ಮ ಕರ್ಮಾನುಸಾರ ನಾವು ಲಾಸ್ಟ್ ಲೈಫಲ್ಲಿ ಎಂತ ಮಾಡಿದ್ದೇವೆ ನಮ್ಮ ಕರ್ಮಾನುಸಾರ ಬರ್ತದೆ. ಅದು ಗೊತ್ತಾಯ್ತಾ? ಸರಿ ಪ್ರಭುಜಿ. ನಾವು ಲಾಸ್ಟ್ ಲೈಫ್ ಎಂತ ಮಾಡಿದ ಕರ್ಮಾನುಸಾರ ಬರ್ತದೆ. ಕಷ್ಟವೂ ಬರ್ತದೆ, ಸುಖವೂ ಬರ್ತದೆ. ಅದನ್ನು ನಾವು ಕೇಳಬಾರ್ದು. ನಾವು ಭಕ್ತಿಯಲ್ಲಿ ಹೇಗೆ ಮುಂದೆ ಸಾಧ್ಯ ಅದನ್ನು ಕೇಳಬೇಕು. ಎಸ್ ಮಾತಾಡಿ, ತಿಳಿದಾ? ಹಾ ಸರಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್ ಬಿಂದು ಮಾತಾಜಿ. ಎಸ್ ಹರೇ ಕೃಷ್ಣ. ಬಿಂದು ದೀಪಕ್. ಪ್ರಭುಗಳೇ, ಈಗ ಹೇಳಿದ್ರಿ ನೀವು ಹರೇ ಅಂದ್ರೆ ರಾಧಾರಾಣಿ ಅಂತ. ರಾಧಾರಾಣಿ ಹತ್ರ ಕೃಷ್ಣನ್ ಕೇಳ್ತೀವಿ, ರಾಮಂಗ್ ಯಾವ ತರ ಸಂಬಂಧ? ನೋಡಿ, ಈಗ ಫಸ್ಟ್ ಇದು ಹರೇ ಕೃಷ್ಣ, ಅದರಲ್ಲಿ ಹರೇ ಅಂದ್ರೆ ರಾಧಾರಾಣಿ. ಸೆಕೆಂಡ್ ಇದಿರುವಂತದ್ದು ರಾಮ ಮುಂದೆ ಇರುವುದು ಸೀತಾ. ಅದು ಸೇಮ್. ಆಕ್ಚುಲಿ ರಾಧಾರಾಣಿ ಕೂಡ ಕೃಷ್ಣನ ಎಕ್ಸ್ಪಾನ್ಷನ್, ಸೀತೆ ಕೂಡ ರಾಮನ ಎಕ್ಸ್ಪಾನ್ಷನ್. ಅದು ಬೇರೆ ಅಲ್ಲ. ಆದ್ರೆ ಈಗ ನಮ್ಗೆ ಅಂತ ಅಂದ್ರೆ ಅದು ಬೇರೆ ಕಾಣ್ತದೆ. ಅದು ಸೇಮ್ ಕೃಷ್ಣನೇ ಸ್ವತಃ ಇನ್ನೊಂದು ಎದುರಿಗುವುದು. ರಾಧಾ ಕೃಷ್ಣ ನ ಅನ್ಯ, ಗೊತ್ತಾಯ್ತಾ? ಅಲ್ಲಾದಿನ ಶಕ್ತಿ ಅದು ಕೃಷ್ಣನ. ಹಾ, ಎಸ್ ಹರೇ ಕೃಷ್ಣ ಪ್ರಭು. ಎಸ್ ಹರೇ ಕೃಷ್ಣ. ಅರ್ಥ ಆಯ್ತು. ಓಕೆ, ಬೇರೆ ಯಾರು ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳಿ. ಓಕೆ, ಯಾರ್ದು ಪ್ರಶ್ನೆ ಇಲ್ಲದಾಗಿ ಕಾಣ್ತದೆ, ಎಲ್ಲರಿಗೂ ತಿಳಿತೇನಾ? ಓಕೆ, ನಾವು ಹಾಗಾದ್ರೆ ನಿಲ್ಲಿಸುವ. ವಾಂಚಾ ಕಲ್ಪತರೋಭಿಷ್ಯ ಕೃಪಾ ಸಿಂಧುಭ್ಯೋ ವಚ ಪತಿತನಾಂ ಪಾವನಿಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्री हरिदास ठाकुर की जय. हरे कृष्णा. ಎಲ್ಲರಿಗೂ ಧನ್ಯವಾದ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.